ಬಂದಿರುವಂತಹ ಎಲ್ಲರಿಗೂ ಬೆಳಕಿನ ವಂದನೆಗಳು. ಇವತ್ತು ನಮ್ಮ 300 ಗ್ರಾಮದ ಸ್ನೇಹ ಸಂಜೀವಿನಿ ಒಕ್ಕೂಟದ ಪುಟ್ಟ ಕನಸಾದ ಮಾಸಿಕ ಸಂತೆಯ ಶುಭಾರಂಭಗೊಳ್ಳಲಿದ್ದು, ಈ ಒಂದು ಮಾಸಿಕ ಸಂತೆಯ ಬಗ್ಗೆ ಬಹಳಷ್ಟು ದಿನಗಳಿಂದ ತಯಾರಿ ನಡೆಸಿಕೊಂಡು ಈಗ ಅದಕ್ಕೆ ಒಂದು ಶುಭಗಳಿಗೆ ಬಂದೊದಗಿದೆ. ನೆವಿಲ್, ಬಂದಿರುವಂತಹ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಪಾಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಮೇಡಮ್ ಇವರು ವಹಿಸಲಿದ್ದಾರೆ. ಇವರನ್ನು ಈ ಸಭೆಯ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಸಭೆಯಲ್ಲಿ ಹಾಜರಿದ್ದಂಥ ಮಂಗಳೂರು ತಾಲೂಕು ಹಾಗೂ ಉಳ್ಳಾಳ ತಾಲೂಕು ಪಂಚಾಯತಿನ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ MG ನಾಗರಾಜ್ ಸರ್, ತಮಗೂ ಸಭೆಯ ಪರವಾಗಿ ಹಾರ್ದಿಕ ಸ್ವಾಗತ. ಸಭೆಯಲ್ಲಿ ಹಾಜರಿರುವಂತಹ 300 ಗ್ರಾಮ ಪಂಚಾಯತಿನ ಗೌರವಾನ್ವಿತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀಯುತ ರವೀಂದ್ರ ರಾಜೀವ್ ನಾಯ್ಕ್ ಸರ್, ತಮಗೂ ಸಭೆಯ ಪರವಾಗಿ ಹಾರ್ದಿಕ ಸ್ವಾಗತ. ಆಗಿರುವಂತಹ ಹರಿಪ್ರಸಾದ್ ಸರ್ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಭೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಸಂಜೀವಿನಿ ಒಕ್ಕೂಟದ 300 ಗ್ರಾಮದ ಅಧ್ಯಕ್ಷರಾದ ವಸಂತಿ ಇವರು ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಈ ಸಭೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಇರುವ ಎಲ್ಲರಿಗೂ ಒಕ್ಕೂಟದ ಸದಸ್ಯರಾದಂತಹ ಕವಿತಾ, ಪುಷ್ಪಾಂಚನ, ನಳಿನಿ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಸುಜಾತ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ರಾಜೇಶ್ವರಿ ಇವರಿಗೆ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಉದ್ಘಾಟಕರಾಗಿ ಬಂದಿರುವಂತಹ ತಾಲೂಕು ನಿರ್ವಹಣಾಧಿಕಾರಿಯಾದಂತಹ ಶ್ರೀಯುತ ನಾಗರಾಜ್ NG ಸರ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸುಜಾತ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಒಕ್ಕೂಟದ ವಲಯಾಧಿಕಾರಿ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಇವರಿಗೂ ಕೂಡ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಒಕ್ಕೂಟದ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಹರಿಪ್ರಸಾದ್ ಇವರಿಗೂ ನಳಿನಿಯವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಾಜರಿದ್ದಂಥ 300 ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ಅಂಗನವಾಡಿ ಕಾರ್ಯಕರ್ತೆಯರಿಗೂ ಹಾಗೂ ನೆರೆದಿಂತ ಎಲ್ಲ ಸಂಜೀವಿನಿ ಒಕ್ಕೂಟದ ಸದಸ್ಯರಿಗೂ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣ ಮುಗಿಸುತ್ತಿದ್ದೇನೆ. ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆ ಒಂದು ಕಾರ್ಯಕ್ರಮ ಹೇಗೆ ನಡೆಯಿತು, ಅದ ಬಂದಂತಹ ದಾರಿ ಯಾವುದು ಎಂಬುದನ್ನು ಸವಿವರವಾಗಿ ತಿಳಿಸುವುದು ಒಕ್ಕೂಟದ ಸರ್ವ ಪದಾಧಿಕಾರಿಗಳ ಒಂದು ಕರ್ತವ್ಯವಾಗಿರುತ್ತದೆ. ಈ ಒಂದು ಒಕ್ಕೂಟದ ನಡೆದು ಬಂದ ದಾರಿ ಇದರ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕಿದ್ದಾರೆ ಒಕ್ಕೂಟದ ಅಧ್ಯಕ್ಷೆಯಾದಂತಹ ಶ್ರೀಮತಿ ವಸಂತಿ ಇವರು. ಎಲ್ಲರಿಗೂ ತುಂಬಾ ಖುಷಿಯನ್ನು ನೀಡುವ ಸಂಗತಿಯಾಗಿದೆ. ಈ ಅವಕಾಶಕ್ಕಾಗಿ ನಮಗೆ ಸಹಕಾರ ನೀಡಿದ NRLM ತಂಡಕ್ಕೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗ್ರಾಮಾಭಿವೃದ್ಧಿ ಅಧಿಕಾರಿಗೆ, ಪಂಚಾಯತ್ನ ಸದಸ್ಯರಿಗೆ, ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಸ್ತ್ರೀಶಕ್ತಿ ಗುಂಪಿನ ಸದಸ್ಯರಿಗೆ ಹೃತ್ಪೂರ್ವಕ ವಂದನೆಗಳು. 2001ರಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ತ್ರೀಶಕ್ತಿ ಸಂಘವು ಪ್ರಾರಂಭವಾಯಿತು. ಇದರಲ್ಲಿ ಕನಿಷ್ಠ 10ರಿಂದ ಗರಿಷ್ಠ 20 ಜನ ಮಹಿಳಾ ಸದಸ್ಯರು ಗುಂಪು ರಚಿಸಿ ಅಧ್ಯಕ್ಷೆ, ಕಾರ್ಯದರ್ಶಿ ನೇಮಕಗೊಂಡರು. ಸದಸ್ಯರು ಕನಿಷ್ಠ 10 ರೂಪಾಯಿ ಉಳಿತಾಯ ಮಾಡಿ ಬ್ಯಾಂಕ್ ಖಾತೆ ತೆರೆದು ಪ್ರತಿ ವಾರ ಸಭೆ ನಡೆಸುವುದು ಮತ್ತು ಸದಸ್ಯರೇ ಅದನ್ನು ನಿರ್ವಹಿಸುವುದು ಹಾಗೂ 6 ತಿಂಗಳ ನಂತರ ಬೇಕಾದ ಸದಸ್ಯರು ಅಗತ್ಯ ನಿರ್ವಹಣೆಗೆ ಆಂತರಿಕ ಸಾಲ ಪಡೆದು ಹಿಂದಿರುಗಿಸುತ್ತಿದ್ದರು. ನಿರಂತರ ವ್ಯವಹಾರ ಮಾಡುವ ತಂಡಗಳಿಗೆ ಸರಕಾರದಿಂದ 5,000ವರೆಗೆ ಸುತ್ತು ನಿಧಿ ನೀಡುತ್ತಿದ್ದರು. ಅಗತ್ಯವೆನಿಸಿದರೆ ಬ್ಯಾಂಕ್ ಸ್ವಉದ್ಯೋಗ ಮಾಡಲು ಕಡಿಮೆ ಬಡ್ಡಿ ದರದಲ್ಲಿ ಲೋನು ನೀಡುತ್ತಿದ್ದರು. ಕೇಂದ್ರ ಸರ್ಕಾರದ NRLM ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವು 2016ರಲ್ಲಿ ಪ್ರಾರಂಭವಾಯಿತು.
ಕರ್ನಾಟಕದಲ್ಲಿ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯನ್ನಾಗಿ ಮಾಡಿ ಅದರ ವ್ಯಾಪ್ತಿಗೆ ಸ್ತ್ರೀಶಕ್ತಿ ಗುಂಪು, ನವೋದಯ ಹಾಗೂ ಇತರ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಒಗ್ಗೂಡಿಸಿ ಮಹಿಳೆಯರು ಆರ್ಥಿಕ ಸಬಲೀಕರಣಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆಯೇ ಸಂಜೀವಿನಿ. ಮಹಿಳೆಯರಿಗೆ ಸಮುದಾಯ ಬಂಡವಾಳ ನಿಧಿ PMFM, ಪ್ರಧಾನಮಂತ್ರಿ ಕಿರು ಆಹಾರ ಸಂರಕ್ಷಣಾ ನಿಧಿ ಈ ಮೂಲಕ ಮಹಿಳೆಯರನ್ನು ಪ್ರೋತ್ಸಾಹಿಸಿ ಮಹಿಳೆಯರು ತಯಾರಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವ ಸಲುವಾಗಿ ಪಂಚಾಯತಿಗಳ ಸಹಕಾರದಿಂದ ಮಾಸಿಕ ಸಂತೆ ಮಾಡಿ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸಿ ಆರ್ಥಿಕವಾಗಿ ಮಾತ್ರ ಅಲ್ಲದೆ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಮುಂದುವರಿಯಲು ಸಹಕಾರ ನೀಡುವುದೇ ಸಂಜೀವಿನಿ ಒಕ್ಕೂಟದ ಧ್ಯೇಯೋದ್ದೇಶವಾಗಿದೆ. ಧನ್ಯವಾದಗಳು. ಈಗ ಪ್ರಾರ್ಥನೆ ಮಾಡಲಿಕ್ಕೆ ಒಕ್ಕೂಟದ ಸದಸ್ಯರು ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕಪಿಸ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ಶ್ರೀ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ಶ್ರೀ ವಿಘ್ನೇಶ್ವರ ಪಾದ ಪಂಕಜಂ. ಮುಂದಿನ ಕಾರ್ಯ ದೀಪ ಬೆಳಗಿಸುವುದು. ದೇವರು ಕಣ್ಣಿಗೆ ಕಾಣದಿದ್ದಾಗ ದೀಪದ ಬೆಳಕಲ್ಲಿ ನಾವು ದೇವರನ್ನು ಕಾಣುತ್ತೇವೆ. ಯಾವುದೇ ಒಂದು ಒಳ್ಳೆಯ ಕಾರ್ಯ ಆಗಬೇಕಾದರೂ ದೀಪೋಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ನಮ್ಮೆಲ್ಲರ ಪದ್ಧತಿ. ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಈ ಒಂದು ದೀಪ ಬೆಳಗಿಸಿ ಈ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಗೌರವಾನ್ವಿತ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀಯುತ ನಾಗರಾಜ್ NG ಸರ್ ಇವರೊಂದಿಗೆ ವೇದಿಕೆಯಲ್ಲಿರುವಂತಹ ಕ್ರಮಕ್ಕೆ ಮಹಿಳೆಯರ ಬೆನ್ನೆಲುಬಾಗಿ ಇರುವಂತಹ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಧನಲಕ್ಷ್ಮಿ ಇವರು ಬಂದಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಆತ್ಮಜ್ಯೋತಿ ನಮೋಸ್ತುತೆ ಆತ್ಮಜ್ಯೋತಿ ನಮೋಸ್ತುತೆ. ಬೆಳಗಿಸಲು 300 ಪಂಚಾಯತಿ ಸರ್ವ ಸದಸ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಹಾಬಲನ್ನ ತಾವು ಕೂಡ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಸಹಕಾರ ನೀಡಿದ್ದೀರಿ. ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಕ್ಕೂಟದ ಎಲ್ಲ ಸದಸ್ಯರು ಬಂದಿರುವಂತಹ ಪಂಚಾಯತಿಯ ಸದಸ್ಯರಿಗೂ ಕೂಡ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಾಗರಾಜ್ NG ಸರ್ ಅವರ 2 ಶುಭ ನುಡಿಯನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ಒಂದು ಶುಭ ಕಾರ್ಯಕ್ಕೆ ಒಂದು ಒಳ್ಳೆ ಚಾಲನೆ ಸಿಕ್ಕಿದ್ದು. ಗ್ರಾಮೀಣ ಪ್ರದೇಶದಲ್ಲಿ ಶ್ರೀಶಕ್ತಿ ಮತ್ತು ಸ್ವಸಹಾಯ ಸಂಘಗಳು, ವಿಶೇಷವಾಗಿ ನಮ್ಮ ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳು ಮಾಡಿದಂತಹ ಗೃಹ ಬಳಕೆ ಪದಾರ್ಥಗಳಿಗೆ ಒಂದು ಮಾರುಕಟ್ಟೆ ಬೇಕಾಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಸಂತೆ ಮುಖಾಂತರ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಿಷನ್ ಡೈರೆಕ್ಟರ್ ರವರ ನಿರ್ದೇಶನದ ಮೇಲೆ ಮತ್ತು ಸರ್ಕಾರದ ಸುತ್ತೋಲಿನ ಮೇರೆಗೆ ಈ ದಿನದ ಒಂದು ಕಾರ್ಯಕ್ರಮವನ್ನು 300 ಗ್ರಾಮ ಪಂಚಾಯಿತಿಯ ಉಲ್ಲಾಳ ತಾಲೂಕಿನಿಂದ ಆಯೋಜಿಸಿಕೊಳ್ಳಲಾಗಿದೆ. ವೇದಿಕೆಯಲ್ಲಿರ್ತಕ್ಕಂಥ 300 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರು ಹಾಗೂ
ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ತಾಲೂಕು ಪಂಚಾಯತ್ ಸದಸ್ಯರು, ಇನ್ನಿತರೆ ಎಲ್ಲ ಗಣ್ಯರು ಇದ್ದೀರಿ. ಅವರೆಲ್ಲರಿಗೂ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಶ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರುಗಳು ಮಾಡಿದಂತಹ ಪದಾರ್ಥಗಳಿಗೆ ಒಂದು ಒಳ್ಳೆಯ ಮಾರುಕಟ್ಟೆ ಬರಲಿ ಎನ್ನುವ ಉದ್ದೇಶದಲ್ಲಿ ವಿವಿಧ ರೀತಿಯಲ್ಲಿ ಮಾಡಲಾದ ಉಪ್ಪಿನಕಾಯಿ, ಹಪ್ಪಳ ಮತ್ತು ಮೀನಿನ ಪದಾರ್ಥಗಳು, ಇಡ್ಲಿ, ಚಟ್ನಿ, ಈ ಒಂದು ರೀತಿಯಲ್ಲಿ ಮತ್ತು ಮನೆಯಲ್ಲೇ ಬೆಳೆದಂತಹ ತರಕಾರಿ, ಇವುಗಳೆಲ್ಲ ನಾವು ಇಲ್ಲಿ ಈ ಸಂತೆಯಲ್ಲಿ ನೋಡಿದ್ವಿ. ಈ ಒಂದು ಶುಭ ಸಂದರ್ಭದಲ್ಲಿ ತಾವು ಮಾಡಿದಂತಹ ಎಲ್ಲ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬಂದು ನೀವು ಮಾಡಿದಂತಹ ಎಲ್ಲ ಪದಾರ್ಥಗಳು ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಸಾರ್ವಜನಿಕರ ಬೇಡಿಕೆಗೆ ಪಾತ್ರರಾಗಿ ನಿಮ್ಮ ಏನು ಸಮುದಾಯ ಬಂಡವಾಳಗಳಿಂದ ನಮ್ಮ ಒಕ್ಕೂಟದ ಅಧ್ಯಕ್ಷರು ಆಗಲೇ ವಿವರಿಸಿದ ಹಾಗೆ ಕನಿಷ್ಠ 10 ರೂಪಾಯಿಗಳಿಂದ ಬಂಡವಾಳ ಹೂಡಿಕೆ ಅಥವಾ ಉಳಿತಾಯ ಖಾತೆಯಲ್ಲಿ ತಾವು ಮಾಡಿದಂತಹ ಉಳಿತಾಯಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಮೊತ್ತವಾಗಿ ಒಂದು ಬ್ಯಾಂಕ್ ಮಾದರಿಯಲ್ಲಿ ನಮ್ಮ ಒಕ್ಕೂಟದವರು ಮಾಡಿದಂತಹ ಹಣದ ವಿನಿಯೋಗ ದೊಡ್ಡ ಮಟ್ಟದಲ್ಲಿ ಬಂದು ಮುಂದಿನ ದಿನದಲ್ಲಿ ನಮ್ಮ ಒಕ್ಕೂಟದವರು ಈ ಒಂದು ಬಂಡವಾಳ ಏನಿದೆ ಇದನ್ನು ನಮ್ಮ ಸ್ವಸಹಾಯದ ಸಂಘದ ಎಲ್ಲ ಸದಸ್ಯರಿಗೂ ಸಾಲದ ರೂಪದಲ್ಲಿ ಬ್ಯಾಂಕ್ನ ಮಾದರಿಯಲ್ಲಿ ಮುಂದೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಆಶಿಸ್ತಾ ನಮ್ಮನ್ನೆಲ್ಲ ಕರೆದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕೆ ನಮಗೂ ಕೂಡ ಹೃತ್ಪೂರ್ವಕ ಅಂತ ಧನ್ಯವಾದಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ಇದ್ದಲ್ಲಿ ನಮ್ಮ 300 ಒಕ್ಕೂಟ ಸ್ನೇಹ ಸಂಜೀವಿನಿ ಒಕ್ಕೂಟ ಅಭಿವೃದ್ಧಿ ಪಡೆಯಲು ಸಾಧ್ಯ ಎಂದು ನಾವು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 2 ಶುಭ ನುಡಿಯನ್ನು ನುಡಿದು ಉದ್ಘಾಟನಾ ಭಾಷಣ ಮಾಡಿದಂತಹ ತಮಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದಿನ ಈ ಒಂದು ಶುಭಾರಂಭಕ್ಕೆ ಶುಭ ನುಡಿಯಲು ಬರಲಿದ್ದಾರೆ ಪ್ರಸಾದ್ ಸರ್, ಸಂಪನ್ಮೂಲ ವ್ಯಕ್ತಿ, ಒಕ್ಕೂಟ. ಇಲಾಖಾಧಿಕಾರಿಗಳು, ಸಂಜೀವಿನಿ ಕುಟುಂಬದ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅನ್ನುವಂಥ ಒಂದು ಕಾರ್ಯಕ್ರಮ, ನಮ್ಮಲ್ಲಿ ಅದು ರಾಜ್ಯ ಮಟ್ಟದಲ್ಲಿ ಸಂಜೀವಿನಿ ಅಂತೇಳಿ ವರದಿಯಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಈ ಸಂಜೀವಿನಿ ಇರುವಂಥದ್ದೇ ಜೀವನೋಪಾಯಕ್ಕೆ. ಬಹಳಷ್ಟು ಸ್ವಸಹಾಯ ಗುಂಪುಗಳು ನಮ್ಮ ಹತ್ರ ಇದೆ. ಬಡತನ ನಿರ್ಮೂಲನೆಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ಸ್ವಸಹಾಯ ಸಂಘಗಳು ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ಮಾಡುವಂಥದ್ದು, ಇನ್ನೊಂದು ಕೃಷಿ ಪೂರಕ ಚಟುವಟಿಕೆಯನ್ನು ಮಾಡುವಂಥದ್ದು. ಕೃಷಿ ಅಂದರೆ ಈ ಹಾಳೆ, ನಾವು ತೆಂಗು ಕಂಗು ಬೆಳೆಯೋರು ಅದರಿಂದ ಹಾಳೆ ತಟ್ಟೆ ಮಾಡುವಂಥದ್ದು, ಈ ರೀತಿದು ಪೂರಕವಾಗಿ ಅದಕ್ಕೆ ಚಟುವಟಿಕೆಗಳನ್ನು ಮಾಡುವಂಥದ್ದು. ಹತ್ತಿ ಬೆಳೆಯೋರು ಹತ್ತಿಯಿಂದ ಇನ್ನೊಂದು ಮಾಡುವಂಥದ್ದು, ರೇಷ್ಮೆಯಿಂದ ಇನ್ನೊಂದು ಮಾಡುವಂಥದ್ದು, ಈ ರೀತಿ. ಮತ್ತೊಂದು ನಾನ್ ಫಾರ್ಮ್ ಅಂತೇಳಿ ಬರ್ತದೆ, ಕೃಷಿಯೇತರ ಜೀವನೋಪಾಯ ಅಂತೇಳಿ. ಅದಿರುವಂಥದ್ದು ನಮ್ಮದು ಕೆಲವೊಂದು ಫುಡ್ ಪ್ರಾಡಕ್ಟ್ಗಳಿರ್ಬೋದು, ಬಟ್ಟೆ ಇರ್ಬೋದು, ಅಥವಾ ಹತ್ತಿದು ಬತ್ತಿ ಮಾಡೋದಿರ್ಬೋದು, ಅಗರಬತ್ತಿ ಮಾಡೋದಿರ್ಬೋದು. ಇದು ಎಲ್ಲವೂ ನಾನ್ ಫಾರ್ಮಲ್ಲಿ ಬರುವಂಥದ್ದು, ಕೃಷಿಯೇತರ ಜೀವನೋಪಾಯ ಚಟುವಟಿಕೆಯಲ್ಲಿ ಬರುವಂಥದ್ದು. ಈ ಕೃಷಿಯೇತರ ಜೀವನೋಪಾಯ ಚಟುವಟಿಕೆಗಳಿಗೆ ಸಂಜೀವಿನಿ ಕಡೆಯಿಂದ ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತೇವೆ. ತರಬೇತಿಗಳನ್ನು ನಿಮ್ಮ ಡಿಮಾಂಡ್ ಮೇಲೆ ಕೊಡ್ತೇವೆ. ಸಂಜೀವಿನಿ ಕುಟುಂಬದಲ್ಲಿ ನೀವು ಸದಸ್ಯರು ಯಾರಿದ್ದೀರಿ, ನಿಮ್ಮ ಡಿಮಾಂಡ್ ಮೇಲೆ, ನೀವು ಬೇಡಿಕೆ ಇಟ್ಟ ಮೇಲೆ ಒಕ್ಕೂಟಕ್ಕೆ, ಆ ಒಕ್ಕೂಟದ ಪ್ರಸ್ತಾವನೆ ನಮಗೆ ಬಂದರೆ ಅವರಿಗೆ ತರಬೇತಿಯನ್ನು ಕೊಡ್ತೇವೆ. ಕೆಲವೊಂದು ತರಬೇತಿಯನ್ನು ಇಲ್ಲೇ ಕೊಡ್ಬೋದು 30 ಜನ ಆದರೆ. ಇನ್ನು ಕೆಲವು ತರಬೇತಿಯನ್ನು ನಿಮ್ಮ ಪಕ್ಕದ KVK ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ಬೋದು. ಇನ್ನು ಕೆಲವು ತರಬೇತಿಗಳನ್ನು ನಿಮ್ಮ ರುಡ್ಸೆಟ್ ಸಂಸ್ಥೆಯಲ್ಲಿ ಕೊಡಿಸ್ಬೋದು ಉಚಿತವಾಗಿ. ಈ ರೀತಿ ಬೇರೆ ಬೇರೆ ತರಬೇತಿಗಳಿರ್ತವೆ. ಇದು ಸಂಜೀವಿನಿಯಲ್ಲಿ ಮೊದಲನೇದಾಗಿ. ಇದರಲ್ಲೂ ಪೂರ್ವದಲ್ಲಿ ಯಾರಿಗೂ ಕೆಲವರಿಗೆ ಐಡಿಯಾನೇ ಇರೋದಿಲ್ಲ, ಹೆಂಗೊಂದು ಐನ್ಸೆನ್ಸ್ ಜಾಗುಂಡೆ ಅಂತ ಆಯ್ತು ಮಲ್ಪಡೋದು ಗೊತ್ತಿತ್ತು. ಈ ರೀತಿ ಇದೆ ಅಂತ ಹೇಳಿದ್ರೆ ಅಂಥವ್ರು ಕರೆದ್ರು ಕೂಡ, ನಿಮ್ಮ ಮಂಗಳೂರಿಗೆ ಇನ್ನೊಂದು ಏಜೆನ್ಸಿ ಕೂಡ ಇದೆ ನಮ್ಮ ಜೊತೆ ಕೆಲಸ ಮಾಡುವಂಥದ್ದು, ಅಥವಾ ನಾವೇ ಬಂದು ನಿಮಗೆ ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ಇಂಥದ್ದನ್ನು ನೀವು ಮಾಡ್ಬೋದು ಅಂತ. ಐಸೆನ್ಸು ಜಾಗ ಇಲ್ಲ ನಮಗೆ, ನಾವು ಇದು ಫ್ಲಾಟ್ ಮೇಲೆ ಇರುವಂಥದ್ದು. ಅವರು ಯಾವ ಜೀವನೋಪಾಯ ಚಟುವಟಿಕೆಯನ್ನು ಮಾಡ್ಬೋದು ಅದನ್ನು ಕೂಡ ನಾವು ಹೇಳಿಕೊಡ್ಬೋದು. ಉದಾಹರಣೆ ಹೇಳೋದಿದ್ರೆ, ಒಂದು 30 ಜನ ಮಹಿಳೆಯರು ರೆಡಿ ಇದ್ದೀರಿ,
ನೀವು ಪೇಪರ್ನ ಫೈಲ್ ಮತ್ತು ರ್ಯಾಪರ್ಸನ್ನು ಮಾಡಲಿಕ್ಕೆ ನೀವು ರೆಡಿ ಇದ್ದೀರಿ ಅಂದರೆ ಅದಕ್ಕೆ ತರಬೇತಿಯನ್ನು ಕೊಡಿಸುವ. ನಿಮ್ಮಿಂದ ಪ್ರೊಡಕ್ಷನ್ ಮಾಡಿ ಅದನ್ನ ತಾಲೂಕ್ ಪಂಚಾಯತಲ್ಲಿ, ಜಿಲ್ಲಾ ಪಂಚಾಯತಲ್ಲಿ ಅಥವಾ ಅದರ ಡಿಪಾರ್ಟ್ಮೆಂಟ್ಗಳೇನಿದೆ ಅದಕ್ಕೆ ಸೇಲನ್ನು ಮಾಡ್ಬೋದು. ಇದು ಒಂದು ಮಾಡ್ತಾ ಇದ್ದಾರೆ ಕೇಳಿದರೆ ಮಾಡ್ತಾ ಇದ್ದಾರೆ. ಅದನ್ನ ಬೇಕಾದ್ರೆ ನಾನು ಆಮೇಲೆ ಹೇಳ್ತೇನೆ ಪ್ರಶ್ನೆ ಕೇಳಿದರೆ. ಒಂದು ಐಡಿಯಾ ಕ್ರಿಯೇಷನ್, ಎರಡನೇದು ಎಲ್ಲಿ ತರಬೇತಿ ಅಂತೇಳಿ ಆಯಿತು. ಇದೊಂದು ದುಡ್ಡು ಬೇಕಲ್ಲ, ಯಾವುದಾದ್ರು ಸ್ವಉದ್ಯೋಗ ಮಾಡಬೇಕಾದ್ರೆ ದುಡ್ಡು ಬೇಕಲ್ಲ. ಆ ಸ್ವಉದ್ಯೋಗ ಮಾಡಲಿಕ್ಕೆ ದುಡ್ಡು ಸಂಜೀವಿನಿ ಒಕ್ಕೂಟಕ್ಕೆ ನೇರವಾಗಿ ಸರ್ಕಾರದಿಂದ ಬರ್ತದೆ. ಒಕ್ಕೂಟಕ್ಕೆ ಬರುವಂಥದ್ದು ಪ್ರಸ್ತಾವನೆ ಆಗಲೇ ಸರ್ಕಾರದಲ್ಲಿದೆ. ಬಹುಶಃ ಜುಲೈ ಅಂತ್ಯದೊಳಗಡೆ ದುಡ್ಡು ಬರಬಹುದು ಅನ್ನುವಂಥ ಒಂದು ಯೋಚನೆ ಇದೆ. ಒಂದು ಬ್ಯಾಂಕಿಗೆ ಹೋಗಿ NRLM ಸ್ಕೀಮ್ ಅಡಿಯಲ್ಲಿ, ಸಂಜೀವಿನಿ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡಿಬೇಕಾದ್ರೆ 3 ಲಕ್ಷವರೆಗಿನ ಜೀವನೋಪಾಯ ಚಟುವಟಿಕೆಗೆ ಸ್ವಸಹಾಯ ಸಂಘಕ್ಕೆ 7% ಬಡ್ಡಿ ಸಹಾಯಧನದಲ್ಲಿ ದುಡ್ಡು ಸಿಗ್ತದೆ. ಅದು ಏನು ಅಂತೇಳಿ ಇನ್ನೊಂದು ವೇದಿಕೆಯಲ್ಲಿ ನಾನು ಹೇಳ್ತೇನೆ. ಬಡ್ಡಿ ಸಹಾಯಧನ ಅನ್ನುವಂಥದ್ದು ಈಗ ಉದಾಹರಣೆಗೆ 12.5 ಬಡ್ಡಿ ಇದ್ದರೆ 7% ಮಾತ್ರ ನಿಮಗೆ ಬಡ್ಡಿ ಉಳಿತದೆ. ಬಾಕಿ 5.5% ಬಡ್ಡಿ ಏನಿದೆ ಅದು ಕಡಿತವಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ, ಯಾವಾಗ ನೀವು ಅಸಲು ಮತ್ತು ಬಡ್ಡಿಯನ್ನು ಕಂಪ್ಲೀಟ್ ಆಗಿ ಕಟ್ಟಿದ ಮೇಲೆ. ಇದ್ರ ಬಗ್ಗೆ ಬೇಕಿದ್ರೆ ಇನ್ನೊಂದ್ಸಲ ಫಿನಾನ್ಷಿಯಲ್ ಲಿಟ್ರಸಿ, ಆರ್ಥಿಕ ಸಾಕ್ಷರತೆ ತರಬೇತಿಯಲ್ಲಿ ಕೊಡೋಣ. 2 ವಿಷಯ ಆಯ್ತು, 3 ವಿಷಯ ಆಯಿತು. ಇನ್ನೊಂದು ವಿಷಯ ಇರುವಂಥದ್ದು, ಎಲ್ಲಾದ್ರೂ ಒಂದು ಕಡೆ ಚಟುವಟಿಕೆಯನ್ನು ಮಾಡಬೇಕಲ್ಲ. ಈಗ ಒಬ್ಬೊಬ್ಬರೇ ಮಾಡೋದಿದ್ರೆ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಗುಂಪು ಸೇರಿ ಮಾಡೋದಿದ್ರೆ ಅದಕ್ಕೊಂದು ಅವಕಾಶ ಬೇಕು. ಅದಕ್ಕೆ ಯೋಜನೆ ಅಡಿಯಲ್ಲಿ, NREG ಅಡಿಯಲ್ಲಿ NRLM ವರ್ಕ್ಶೆಡ್ ಅಂತೇಳಿ ಒಂದು ಅವಕಾಶ ಇದೆ. ಸಂಜೀವಿನಿ ಕಟ್ಟಡ ಅಂತೇಳಿ ಸಂಜೀವಿನಿ ಕಟ್ಟಡ ಮಾಡಲಿಕ್ಕೆ ಅವಕಾಶ ಇದೆ. ಸುಮಾರು 13.5 ಲಕ್ಷದಲ್ಲಿ NREG ಅಡಿಯಲ್ಲಿ ವರ್ಕ್ಶೆಡ್ ಅನ್ನು ಮಾಡುವಂಥದ್ದು, ಇದು ಕೂಡ ಅವಕಾಶ ಇರುವಂಥದ್ದು. ಇದನ್ನು ಕೂಡ ಪಂಚಾಯತ್ ಪ್ರಪೋಸಲ್ ಕೊಡಬೇಕು, ಅಲ್ಲಿ ಜಾಗ ಇರಬೇಕು, ಅಲ್ಲಿ ಮಾಡಿಕೊಡ್ಬೋದು. ಅಲ್ಲಿ ಕೂತು ನಿಮಗೆ ಪ್ರೊಡಕ್ಷನ್ ಅನ್ನಾದರೂ ಮಾಡ್ಬೋದು, ಯಾವುದೋ ಉತ್ಪನ್ನಗಳನ್ನು, ಅಥವಾ ಅದನ್ನ ಸೇಲ್ ಮಾಡುವಂಥದ್ದನ್ನಾದರೂ ಮಾಡ್ಬೋದು. ಇದೆರಡು ಅವಕಾಶಗಳಿದೆ. ಇದರಿಂದ ಮುಂದುವರಿದು ಬಹಳ ಮುಖ್ಯವಾಗಿ ನಾವು ಮಾಡಿದಂಥ ಪ್ರಾಡಕ್ಟ್ಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಲೇಬಲಿಂಗ್ ಮಾಡಬೇಕು. ಅದಕ್ಕೊಂದು ಪ್ಯಾಕಿಂಗ್ ಇಲ್ಲದಿದ್ದರೆ ತಗೊಳ್ಳೋದಿಲ್ಲ. ನಾವು ಮಾಡಿದಂಥ ಮನೆಯಲ್ಲಿ ಚಿಪ್ಸ್ ಮಾಡ್ತೇವೆ, ಯಾರು ತಗೊಳ್ತಾರೆ? ಅದನ್ನೇ ನೀವು ಲೇಸ್ ಪ್ಯಾಕೆಟಲ್ಲಿ ಮಾರಿದರೆ ಲೇಸಿನ ಗಾಳಿಗೆ ನಾವು ದುಡ್ಡು ಕೊಟ್ಟು ತಗೊಳ್ತೇವೆ. ಹಾಗಾಗಿ ಆ ಬ್ರ್ಯಾಂಡಿಂಗನ್ನು ಮಾಡಲಿಕ್ಕೆ ಕೂಡ ನಮ್ಮ ಜೊತೆ ಒಂದು ಸಂಸ್ಥೆ ಇದೆ, ಅದನ್ನು ನೀವು ಇಲ್ಲಿ ಕಳಿಸ್ಕೊಡ್ಬೋದು ಅಂತೇಳಿ ಮಾಡ್ತಾ ಇದ್ರೆ. ಆಮೇಲೆ ಅದಕ್ಕೆ ಬ್ರ್ಯಾಂಡಿಂಗ್, ಅದಾದ ಮೇಲೆ ಮಾರ್ಕೆಟಿಂಗ್, ಮಾರುಕಟ್ಟೆಯನ್ನು ಒದಗಿಸುವಂಥದ್ದು, ಇದು ಕೂಡ ಸಂಜೀವಿನಿ ಒಂದು ಭಾಗ ಆಗತ್ತೆ. ಈಗ ಈ ಉದ್ಯಮ ವಿಕಾಸ ಪಾಕ್ಷಿಕದ ಅಂಗವಾಗಿ ನಾವೇನು ಮಾಡ್ತಾ ಇದ್ದೇವೆ, ಕೆಲವೊಂದು ಪ್ರಾಡಕ್ಟ್ಗಳನ್ನು, ಆಯ್ದ ಪ್ರಾಡಕ್ಟ್ಗಳನ್ನು ಅಷ್ಟೇ ಯಾವುದನ್ನು ನಾವು ಯೂಸ್ ಮಾಡಿದ್ದೇವೆ ಅದನ್ನು ಮಾತ್ರ ನಾವು ಸ್ಟೇಟ್ಗೆ ಕಳಿಸ್ಕೊಡ್ತೇವೆ. ಜಿಲ್ಲೆಯಿಂದ 2 ಪ್ರಾಡಕ್ಟ್ ಮಾತ್ರ ನಾವು ಅದನ್ನು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಮೀಶೋ, ಮತ್ತೊಂದು ಕಲ್ಚರ್ ಸ್ಟ್ರೀಟ್, ಮತ್ತೊಂದು ಕೌಶಲ್ ಕಾರ್ ಆ್ಯಪ್, ಈ 4-5 ಆ್ಯಪ್ಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು, ಆನ್ಲೈನ್ ಮಾರ್ಕೆಟಿಂಗ್ಗೆ ಮಾರುಕಟ್ಟೆ ಮಾಡುವಂಥದ್ದು. ಇದಿಷ್ಟು ವ್ಯವಸ್ಥೆಗಳು ಮಾರುಕಟ್ಟೆಗೆ ಇರುವಂಥದ್ದು. ಅದರಿಂದ ಸಣ್ಣ ಮಟ್ಟಕ್ಕೆ, ಅದು ಭಾಳ ದೊಡ್ಡ ಮಟ್ಟಕ್ಕೆ ಇತ್ತು. ಸಣ್ಣ ಮಟ್ಟಕ್ಕೆ ಬಂದಾಗ ನಮ್ಮ ಮನೆಯಲ್ಲಿ ಏನೋ ಒಂದು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ, ಅದು ಪಕ್ಕದ ಮನೆಯವರಿಗೆ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ. ಅದರ ಕ್ವಾಲಿಟಿ ಕೂಡ ಅವರೇ ಚೆಕ್ ಮಾಡುವಂಥದ್ದು. ನಾಳೆ ಅಮೆಝಾನ್ಗೆ, ಫ್ಲಿಪ್ಕಾರ್ಟ್ಗೆ ಬಂದ ಮೇಲೆ ಅದರಲ್ಲಿ ಪುರಿ ಇದೆ ಅಂತೇಳಿ ಹೇಳಿದರೆ ಭಾಳ ಕಷ್ಟ, ಮತ್ತು ಸಂಜೀವಿನಿಗೆ ಬಂದುಬಿಡ್ತದೆ ಅದು. ಹಾಗಾಗಿ ಮಂತ್ಲಿ ಮಾರ್ಕೆಟ್, ಮಾಸಿಕ ಸಂತೆಯನ್ನು ಮಾಡಬೇಕು ಅಂತ ಇದರ ಪೂರ್ವದಲ್ಲಿ CEO ಆರ್ಡರ್ ಮಾಡ್ತಾರೆ. ಗ್ರಾಮೀಣ ರೈತ ಸಂತೆ ಅಂತೇಳಿ ಮಾಡಿ, ನಿಮ್ಮಲ್ಲೇ ಬೆಳೆದಂಥ ಯಾವ ಕೃಷಿ ಐಟಮ್ಗಳಿದೆ, ಯಾವ ಕೃಷಿಯೇತರ ಚಟುವಟಿಕೆ ಐಟಮ್ಗಳಿದೆ, ಅದನ್ನು ಜನರಿಗೆ ಪರಿಚಯ ಮಾಡೋದಕ್ಕೋಸ್ಕರ ಒಂದು ಗ್ರಾಮ ಪಂಚಾಯತ್ ಪಕ್ಕದಲ್ಲಿ ಒಂದು ಸ್ಟಾಲನ್ನು ಹಾಕಿ, ಅಥವಾ ರೋಡ್ ಸೈಡಲ್ಲಿ ಎಲ್ಲಾದರೂ ಸ್ಟಾಲನ್ನು ಹಾಕಿ ಅದನ್ನ ಪರಿಚಯ ಮಾಡಿ ಅಥವಾ ಸೇಲ್ ಮಾಡಿ. ಇದು ಅದೇ ಟೈಮಿಗೆ ಸರ್ಕಾರದಿಂದ ಪ್ರತಿ ತಾಲೂಕಿಗೆ ಒಂದರಂತೆ ನೋಡಲ್ ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡ್ತದೆ. ಇದು ಆ್ಯಕ್ಚುಲಿ ಮಾಡಿದ್ದು ನಾವು ಮಂಗಳೂರು ತಾಲೂಕಿನ ಗ್ರಾಮ ಪಂಚಾಯತ್ ಆಗಿ, ಪುಣ್ಯಕ್ಕೆ ನಮಗೆ ಉಳ್ಳಾಲಕ್ಕೆ ಬಂತು. ಆಯ್ಕೆ ಮಾಡಿ ಆ ಗ್ರಾಮ ಪಂಚಾಯತಿಗೆ ಪ್ರತಿ ತಿಂಗಳಿಗೆ 15,000 ರೂಪಾಯಿ ಮಾಸಿಕ ಸಂತೆ ಮಾಡೋದಕ್ಕೆ ಅಂತ. ಮಾಸಿಕ ಸಂತೆ ಯಾಕೆ ಮಾಡಬೇಕು? ನೀವು ಮನೆಯಲ್ಲಿ ಏನೋ ಐಟಮನ್ನು ಮಾಡ್ತಿರಲ್ಲ, ಯಾವುದೊಂದು ಉತ್ಪನ್ನವನ್ನು ಮಾಡ್ತಿರಲ್ಲ, ಅದನ್ನ ಮಾರುಕಟ್ಟೆ ಮಾಡಲಿಕ್ಕೆ, ಅದಕ್ಕೋಸ್ಕರ ಬರುವಂಥದ್ದು. ಪ್ರತಿ ತಿಂಗಳು ಮಾಡಬೇಕು, ಅದರಲ್ಲಿ ನೀವು ಮಾಡಿದಂಥ ಪ್ರಾಡಕ್ಟನ್ನು ಇಟ್ಟು ಸೇಲ್ ಮಾಡಬೇಕು, ಇದಕ್ಕೋಸ್ಕರ ಇರುವಂಥದ್ದು. ಹಾಗಾಗಿ 7 ತಾಲೂಕಿಗೆ 7 ಬಂದಿದೆ, ಅದನ್ನ 7 ಕಡೆಯಲ್ಲಿ ಮಾಡ್ತಾ ಇದ್ದೇವೆ. ಬಟ್ ನಾನು ನೋಡಿದ ಹಾಗೆ ಪ್ರಾಡಕ್ಟ್ ಏನಿದೆ ನಮ್ಮದು ಇಲ್ಲಿ 2 ವಿಷಯಗಳನ್ನ ನಾವು ಇಂಪ್ರೂವ್ ಮಾಡಿಕೊಂಡ್ರೆ ಇಲ್ಲಿ ಭಾಳ ಉತ್ತಮ ಆಗುತ್ತೆ. ಒಂದು ಇಂಡೋರ್ ಮಾಡುವಂಥದ್ದು, ಮಳೆಗಾಲ ಗೊತ್ತಿದೆ ನಮಗೆ, ಆದರೂ ಕೂಡ ಅದಕ್ಕೆ ಏನು ವ್ಯವಸ್ಥೆಗಳನ್ನ ಮಾಡ್ಬೋದು ಅದನ್ನು ಮಾಡಿ, ಸ್ವಲ್ಪ ಔಟ್ಡೋರ್ ಮಾಡಿ, ಒಂದು ಮಾರುಕಟ್ಟೆಗೆ ಎಲ್ಲಿ ಹತ್ರ ಇದೆ, ಜನ ಜಾಸ್ತಿ ಬರ್ತಾರೆ ಅದು. ಮತ್ತು ನೀವು ನಿಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡಬೇಕಾಗಿರೋದ್ರಿಂದ ನಾರ್ಮಲಿ ಪ್ರಾಡಕ್ಟ್ಗಳು ಸೇಲ್ ಆಗುವಂಥದ್ದು ತರಕಾರಿಗಳೆಲ್ಲ ಬೆಳಿಗ್ಗೆ ಭಾಳ ಬೇಗ ಆಗ ಇಟ್ಟು ನೀವು ಸೇಲ್ ಮಾಡಿ. ಮತ್ತೊಂದಿರುವಂಥದ್ದು, ನಮ್ಮ ತಾಲೂಕಲ್ಲಿ ಇಷ್ಟೇ ಪ್ರಾಡಕ್ಟ್ ಅಲ್ಲ, ಮೊನ್ನೆ ನಾವು ಲಿಸ್ಟ್ ತೆಗೆದಾಗಲೇ ಸುಮಾರು 102 ಪ್ರಾಡಕ್ಟ್ ಏನೋ ಇತ್ತು. ಅಷ್ಟು ಪ್ರಾಡಕ್ಟ್ಗಳು ಮಂತ್ಲಿ ಮಾರ್ಕೆಟಲ್ಲಿ ಮಾಸಿಕ ಸಂತೆಗೆ ಬರಬೇಕು, ಮಾಸಿಕ ಸಂತೆಯಲ್ಲಿ ಸೇಲ್ ಆಗಬೇಕು.
ಈ ಉತ್ಪನ್ನಗಳು ನೀವು ಸ್ತ್ರೀಶಕ್ತಿ ಅಂತೇಳಿ ಹೇಳಿ, ಸಂಜೀವಿನಿ ಅಂತೇಳಿ ಹೇಳಿ, ನವೋದಯ ಅಂತೇಳಿ ಯಾವುದೊಂದು ಸ್ವಸಹಾಯ ಗುಂಪಿನ ಮಹಿಳೆ ಮಾಡಿದಂಥ ಚಟುವಟಿಕೆ ಆಗಿರಬೇಕು. ಅವರ ಫ್ಯಾಮಿಲಿ ಅದರಲ್ಲಿ ತೊಡಗಿಸ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಮಹಿಳೆ ಮಾಡಿದಂಥ ಚಟುವಟಿಕೆ ಆಗಿರಬೇಕು. ಅದರಿಂದ ಅವ್ರು ಜೀವನೋಪಾಯವನ್ನು ಮಾಡಬೇಕು, ಜೀವನವನ್ನು ಕಟ್ಟಿಕೊಳ್ಬೇಕು. ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಇದಿಷ್ಟು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಇದನ್ನು ಹೊರತುಪಡಿಸಿ ಗ್ರಾಮ ಪಂಚಾಯತಲ್ಲಿ ಒಂದು ವೇಳೆ ಯಾವುದೇ ಕಾಮಗಾರಿಯನ್ನು ತಗೊಳ್ಳೋದಿದ್ರೆ ಗ್ರಾಮ ಸಭೆ ಒಪ್ಪಬೇಕಾದಕ್ಕೆ ಅಲ್ಲಿ 20 ಲಕ್ಷವರೆಗಿನ ಕಾಮಗಾರಿ ಅಥವಾ ಸರಕು ಸೇವೆಗಳನ್ನು ಗ್ರಾಮ ಪಂಚಾಯತಿಂದ ತಗೊಳ್ಳೋದಿದ್ರೆ ಸಂಜೀವಿನಿ ಒಕ್ಕೂಟದ ಮುಖಾಂತರ ತಗೊಳ್ಬೋದು. ಅದರ ಆದೇಶ ಇದೆ. ಮತ್ತೊಂದು ಒಂದ್ಸಲ ಸರ್ಕಾರ ಮಾಡಿದೆ, ಅದನ್ನು CEO ಕೂಡ ಮಾಡಿದ್ದಾರೆ. ಮತ್ತೊಂದ್ಸಲ ಅದನ್ನ ಸರ್ಕ್ಯುಲೇಟ್ ಮಾಡ್ತೇವೆ ಗೊತ್ತಿಲ್ಲದಿದ್ರೆ ಒಂದು ವೇಳೆ. ಯಾಕಂದರೆ ಮಂಗಳೂರು ತಾಲೂಕಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಈಗ ಒಕ್ಕೂಟ ಆಗಿರುವಂಥದ್ದು. ಆ ಕಾರಣಕ್ಕೆ ಮತ್ತೊಂದ್ಸಲ ಸರ್ಕ್ಯುಲೇಟ್ ಮಾಡ್ತೇವೆ. ಸೊ ಅದನ್ನು ನೋಡ್ಕೊಳ್ಳಿ, ಬೇಕಿದ್ರೆ ತಗೊಳ್ಬೋದು. ಕ್ಯಾಂಟೀನ್ಗಳನ್ನು ಮಾಡೋದಿದ್ರೆ ಉದ್ಯಮ ಪಾಕ್ಷಿಕದ ಅಂಗವಾಗಿ ನಾನು ಹೇಳ್ತಾ ಇರೋಂಥದ್ದು, ಕ್ಯಾಂಟೀನನ್ನು ಮಾಡೋದಿದ್ರೆ ಗ್ರಾಮ ಪಂಚಾಯತ್ಗೆ ನೀವು ಸಪ್ಲೈಯನ್ನು ಕೊಡ್ಬೋದು, ಕ್ಯಾಟ್ರಿಂಗ್ ಸರ್ವಿಸಸ್ಸನ್ನು ತಾಲೂಕ್ ಪಂಚಾಯತ್ಗೆ ಕೊಡ್ಬೋದು, ಮತ್ತು ಜಿಲ್ಲಾ ಪಂಚಾಯತ್ ಕೂಡ ಎಲ್ಲ ವ್ಯವಸ್ಥೆಗಳನ್ನು ನೀವು ಮಾಡ್ಬೋದು ಕ್ಯಾಟ್ರಿಂಗ್ ವಿಷಯದಲ್ಲಿ. ಇಷ್ಟು ವಿಷಯಗಳು ಈಗ ಉದ್ಯಮ ವಿಕಾಸಕ್ಕೆ ಸಾಕು ನನಗೆ ಅನಿಸ್ತದೆ. ಬಹಳ ಚೆನ್ನಾಗಿ ಉದ್ಘಾಟನೆಯನ್ನು ಮಾಡಿದ್ದೀರಿ. ಇದನ್ನು ಪ್ರತಿ ತಿಂಗಳು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡು ಆ ದಿನಾಂಕದಂದು ಮಾಡಬೇಕಾಗ್ತದೆ. ಅದನ್ನ ಸ್ವಲ್ಪ ಔಟ್ಡೋರ್ ಅಥವಾ ನಮಗೆ ಮಾರುಕಟ್ಟೆಯಲ್ಲಿ ಜನ ಜಾಸ್ತಿ ಹೋಗ್ತಾರೆ ಅಲ್ಲಿ ಮಾಡಿದರೆ ಬಹಳ ಉತ್ತಮ ಅಂತೇಳಿ ಹೇಳ್ತಾ ಅವಕಾಶ ಕೊಟ್ಟದಕ್ಕೆ ಎಲ್ರಿಗೂ ವಂದನೆಗಳು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು ಯಾವೆಲ್ಲ ರೀತಿಯ ತರಬೇತಿಯನ್ನು ಪಡೆಯಬೇಕು ಮತ್ತು ಈ ಒಂದು ಸ್ವಉದ್ಯೋಗಕ್ಕೆ ಬರುವಂತಹ ಅನುದಾನ ಇದರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಜಿಲ್ಲಾ ಕಾರ್ಯಕ್ರಮ ನಿರ್ವಹಣಾ ವ್ಯವಸ್ಥಾಪಕರಾದಂತಹ ಶ್ರೀಯುತ ಹರಿಪ್ರಸಾದ್ ಇವರಿಗೆ ಒಕ್ಕೂಟದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇನ್ನೋರ್ವ ಮಹಿಳೆ ಎಲ್ಲ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ತನ್ನನ್ನು ತೊಡಗಿಸಿಕೊಂಡು ಅನೇಕ ಸ್ವಸಹಾಯ ಸಂಘಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಹಳಷ್ಟು ಮಹಿಳೆಯರಿಗೆ ಸ್ಫೂರ್ತಿ ನೀಡಿದಂತಹ ಮಹಿಳೆಯಾಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಧನಲಕ್ಷ್ಮಿ ಗಟ್ಟಿ ಇವರು ತಮ್ಮ 2 ಶುಭ ನುಡಿಯನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಸ್ಫೂರ್ತಿ ಯಾವಾಗ ತನ್ನನ್ನು ತಾನು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಬಳಸ್ಕೊಳ್ತೇವ ಆಗ ತಾವು ಕೂಡ ಸ್ಫೂರ್ತಿ. ಇವತ್ತು ಸಂಜೀವಿನಿ ನೆಟ್ವರ್ಕನ್ನು ನಮ್ಮ ಇಡೀ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳ ಸಂಘಟನಾತ್ಮಕವಾಗಿ ಕರೆದುಕೊಂಡು ಹೋಗುವಂತಹ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ವಸಂತಿಯವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಸಹೃದಯ ಬಾಂಧವರೇ, ನಾರಿ ಶಕ್ತಿ ಸರ್ವಶಕ್ತಿ ಅಂತ ಹೇಳ್ತೇವೆ. PDO ಸರ್ ಹೇಳ್ತಾ ಇದ್ರು, ಈಗ ನಿಮ್ಗೆ ಅನಿಸ್ತಾ ಇದೆಯಲ್ಲ ನಿಮ್ಮ ಟರ್ಮಲ್ಲಿ ಇದೆಲ್ಲ ಇರ್ತಿದ್ರೆ ನಾವು ಎಲ್ಲೋ ಹೋಗ್ತಿದ್ದೇವೆ ಅಂತೇಳಿ. 100ಕ್ಕೆ 100 ಸತ್ಯ. ಇಂಗ್ಲೀಷಲ್ಲಿ ಮಾತಿದೆ ಒಂದು, ವೆನ್ ಸಮ್ ಒನ್ ಕ್ರಿಟಿಸೈಸ್ ಯು ಯು ಆರ್ ಎಂಪವರಿಂಗ್ ಅಂತ. ಹೆಣ್ಮಕ್ಳು ಎಲ್ಲಿ ಸ್ವಲ್ಪ ಮೇಲೆ ಹೋಗ್ತಾರಂತ ಇದ್ದರೆ ಈ ಪುರುಷ ಪ್ರಧಾನ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಅಣ್ಣಂದಿರು, ಯಾವುದಾದ್ರೂ ಒಂದು ಹಂತದಲ್ಲಿ ಅಲ್ಲಿನ ಹೊರದೊಂಕುದು ಇರಿಂಕದಕ್ಕೆ ಕೊಡು ಅಂತೇಳಿ. ಆಗ ಯಾರು ನಿಮ್ಮನ್ನು ಇರಿಂಕ್ಲಿಕ್ಕೆ ಶುರು ಮಾಡ್ತಾರ ಆಗ ನೀವು ಒಂದು ಸ್ಟೆಪ್ ಮುಂದೆ ಹೋಗಿದ್ದೀರಿ ಅಂತ. ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದಷ್ಟು ವಿಕೃತ ಮನಸ್ಸುಗಳು ಮತ್ತು ದುಷ್ಟ ಮನಸ್ಸುಗಳು ಮಹಿಳೆಯರ ಒಂದು ಕಡೆಯಲ್ಲಿ ಸಾಧನೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರ ಬೆಳವಣಿಗೆಯನ್ನು ಅಥವಾ ಏನು ಇಲ್ಲಿ ಹಾಕಿದ್ದೀರಿ ನೀವು ಜೀವನೋಪಾಯ ಮತ್ತು ಉದ್ಯಮಶೀಲತೆ, ಅದರ ಜೊತೆಗೆ ನೀವು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಇವತ್ತು ಸಂಜೀವಿನಿ ನೆಟ್ವರ್ಕ್ ಇಡೀ ದೇಶದಾದ್ಯಂತ ನಾವು ಖಂಡಿತವಾಗಿಯೂ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರನ್ನು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಬೊಮ್ಮಾಯಿಯವರನ್ನು ನಾವಿಲ್ಲಿ ಖಂಡಿತವಾಗಿಯೂ ಸ್ಮರಿಸಬೇಕು. ಈ ಹಿಂದೆ ಇದ್ದಂಥ ಸರ್ಕಾರಗಳು ಮಾಡಲಿಲ್ಲ ಅಥವಾ ಹೋಗಲಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅದಕ್ಕೊಂದು ಬೇಸ್ ಬೇಕಲ್ವಾ. ಮನೆ ಆಗಬೇಕಿದ್ರೆ ಹೇಗೆ ಒಂದು ಫೌಂಡೇಶನ್ ಬೇಕಾ, ಅನಂತರ ಗೋಡೆ ಕಟ್ಟಬೇಕಾ, ಆ ಗೋಡೆ ಕಟ್ಟಿದ ಮೇಲೆ ಮಾಡಾಕಬೇಕಿದ್ರೆ ಹಲವಾರು ದುಷ್ಟಶಕ್ತಿಗಳು ಕೆಲವೊಮ್ಮೆ ನಮಗೆ ಅಡ್ಡ ಬರೋದಿದೆ. ಆದರೆ ಇವತ್ತು ಈಗ ಪ್ರಸ್ತುತ ಅದು ಯಾವುದೇ ಸರ್ಕಾರ ಇರಲಿ, ಮಹಿಳೆಯರಿಗೆ ಒಂದು ಸೂರಿನ ರೀತಿಯಲ್ಲಿ ಅವಳ ಬದುಕನ್ನು ಅವಳು ಕಟ್ಬೋದು ಎಂಬುದನ್ನು ತೋರಿಸಿಕೊಟ್ಟಂತಿರುವಂಥದ್ದು ಇವತ್ತು ಸಂಜೀವಿನಿ ನೆಟ್ವರ್ಕ್ನ ಎಲ್ಲ ಅಧಿಕಾರಿ ವರ್ಗ ಮತ್ತು ಸರ್ಕಾರ, ಅದರ ಜೊತೆಯಲ್ಲಿ ಜನಪ್ರತಿನಿಧಿಗಳು ಆಯಾಯ ಗ್ರಾಮ ಮಟ್ಟದಲ್ಲಿ. ಇವತ್ತು ನಾನು ಅಧ್ಯಕ್ಷರಿಲ್ಲ, PDO ಹತ್ರ ಕೇಳ್ತಾ ಇದ್ದೆ, ಅವರು ಕಾರ್ಯನಿಮಿತ್ತ ಹೊರಗಡೆ ಇದ್ದಾರೆ. ನಾನು ವಿಲ್ಫರ್ಡ್ ಅವರನ್ನು ಕೂಡ ಇಲ್ಲಿ ಖಂಡಿತವಾಗಿ ಸ್ಮರಿಸ್ತೇನೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕಳೆದ ನಾವು 1-2 ತಿಂಗಳ ಹಿಂದೆ ಅಮ್ಲಮೊಗರಿನ ಇದೇ ಸಂತೆಯಲ್ಲಿದ್ದೆವು. ನಾವು ಆಗಲೇ ಹೇಳ್ತಾ ಇದ್ದೆವು, 300ರಲ್ಲಿ ದಯವಿಟ್ಟು ಮತ್ತೆ ತಪ್ಪು ತಿಳ್ಕೊಳ್ಬೇಡಿ,
ಅವ್ರು ಹೇಳಿದರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಇದು ಸರಿಯಾದ ಸ್ಥಳ ನನಗೂ ಕೂಡ ಅನ್ನಿಸ್ಲಿಲ್ಲ. ನಾವು ನಮ್ಮ ದುರ್ಗವಾಹಿನಿಯನ್ನೇ ಒಂದು ದಿವಸಕ್ಕೆ ಕೊಡ್ತೇವೆ, ಯಾಕಂದರೆ ಅದು ಸ್ವಲ್ಪ ಜನನಿಬಿಡ ಪ್ರದೇಶ ಮತ್ತು ಆದಿತ್ಯವಾರ, ಶುಕ್ರವಾರ ಮತ್ತು ಬಾಕಿ ದಿವಸಗಳಲ್ಲಿ ಹೆಚ್ಚಾಗಿ ಅಲ್ಲಿ ಪಬ್ಲಿಕ್ಕಲ್ಲಿ ಎಲ್ಲ ಕಡೆಯಿಂದ ಓಡಾಟ ಮಾಡುವಾಗ ಒಳ್ಳೆ ಮಾರುಕಟ್ಟೆಯ ಒಂದು ಅವರಿಗೆ ಸ್ಥಳ ಆಗ್ತದೆ ಅಂತೇಳಿ. ಬಹುಶಃ ನಿಮ್ಮ ಟರ್ನಿಂಗ್ ಪಾಯಿಂಟ್ ಬಂದಾಗೆ ಅಧ್ಯಕ್ಷರೇ ಮತ್ತು ನಮ್ಮ ಪಿ ಡಿ ಒ ಸರ್ ಇದ್ದಲ್ಲಿ ನನಗೆ ಖಂಡಿತವಾಗಿ ಇದು ಸುಗಮವಾಗ್ತದೆ ಅಂತ ಅನಿಸ್ಕೊಳ್ಳುತ್ತಾ, ಸ್ನೇಹಿತರೆ, ನಾನು ಆಗಲೇ ಹೇಳಿದೆ, ನಾರಿ ಶಕ್ತಿ ಸರ್ವಶಕ್ತಿ ಕೇವಲ ಸ್ಲೋಗನ್ ಆಗಿರೋದು ಮಾತ್ರ ಅಲ್ಲ, ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಕಳೆದ ಒಂದು ತಿಂಗಳಲ್ಲಿ ಬೆಳ್ತಂಗಡಿಯ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಾನು ಬರೀ ಹೇಳಿದೆ, ಆ ಕಾರ್ಯಕ್ರಮ ಬೇರೆ, ಸಾಧಕರಿಗೆ ಸನ್ಮಾನ ಅಂತ. ಬೆಳ್ತಂಗಡಿ ತಾಲೂಕಿನ ವೇಣೂರಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ಆ ದಿವಸ ನನಗೆ ಅನಿಸಿತ್ತು, ಅಲ್ಲಿ ಸುಮಾರು 2,000 ಜನರ ನಿರೀಕ್ಷೆಯನ್ನು ನಮ್ಮ ಸಂಘಟನೆ ನಾವು ಮಾಡಬೇಕು ಅಂತ ಹೇಳಿದ್ದೆವು. ನಮ್ಮ ಶಕ್ತಿ ಮೀರಿ 2,000ಕ್ಕಿಂತಲೂ ಹೆಚ್ಚಾಯಿತು. ಆ ಸಂದರ್ಭದಲ್ಲಿ ನಾನು ಸಂಘಟಕರು ಮತ್ತು ಅಲ್ಲಿಯ ನಮ್ಮ ಮಹಿಳೆಯರ ಹತ್ರ ಹೇಳಿದೆ, ಬರೀ ಬರುವುದು, ಅವರಿಗೊಂದು ಶಾಲ್ ಹಾಕಿ ಹೂ ಕೊಟ್ಟು ಹೋಗುವ ಜೊತೆಗೆ ಆ ದಿವಸ ನಮ್ಮ ಸಂಜೀವಿನಿ ನೆಟ್ವರ್ಕ್ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಸ್ಟಾಲ್ ಹಾಕಲಿ ಅಂತ. ಆಗ ನಿಮ್ಮ ಗಮನಕ್ಕಿರಲಿ ಅಧಿಕಾರಿಗಳೇ, ನನಗೆ ನೆಗೆಟಿವ್ಸೇ ಬಂತು. 2 ಡೇಸಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು, ಅವು ಪೊಕ್ಕಡೆ ಹೌದು ತೊನುಜೂರಿ ಎಂಕಲ್, ಈಗ ಹಿಂದೆ ಕೂತವರದ್ದೆಲ್ಲ ಅದು ಬರ್ಬೋದು ನೆಕ್ಸ್ಟ್, ಯಾಕಂದರೆ ಇಲ್ಲಿ ಜನ ಕಡಿಮೆ. ಎಂಕಲ್ ಅಲ್ಪಡ್ದು ರಿಕ್ಷಾ ಅಂದರೆ ಅಲ್ಲೆಲ್ಲ ಸರ್ ಇದ್ದಾರೆ, ನನಗೆ ಅವರು ಆ ಕ್ಷೇತ್ರಕ್ಕೆ ಸ್ಫೂರ್ತಿ ಕೂಡ ಹೇಳ್ತಾರೆ. ಮುಂಚೆ ಅವರು ಇಲ್ಲಿ ಬರ್ತಾ ಇದ್ರು, ಈಗ ನಾವು ಆಚೆ ಹೋಗುವಂಥ ಪರಿಸ್ಥಿತಿ, ಇಟ್ಸ್ ಪರ್ಸನಲ್. ಸೊ ಅಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಖಂಡಿತವಾಗಿಯೂ ಅವರಿಗೆ ದೇವರ ದಯದಿಂದ ಅವರಿಗೆ ನಿಜವಾಗಿಯೂ ಮಾರುಕಟ್ಟೆ ಬೇಕು ಅಂತೇಳಿ ಬಂದರೆ 100% ಲಾಸ್ ಆಗೋದಿಲ್ಲ. ಯಾರಿಗೆಲ್ಲ ಯಾರನ್ನು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬರಬೇಡಿ ಅಂತ. ಯಾಕಂದರೆ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದರು, ನಿಮಗೆ ಯಾವುದೆಲ್ಲ ಜೀವನೋಪಾಯದ ಅಂಶಗಳು ನಿಮಗೆ ಸರ್ಕಾರ ಇವತ್ತು ಕೊಡ್ತದೆ ಅಂತ. ನೀವು ನಂಬಲಿಕ್ಕೆ ಇಲ್ಲ ಸ್ನೇಹಿತರೆ, ಮುಂಚಿನ ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಒಂದು ಇಬ್ಬರನ್ನು ನಾನು ಆ ತಾಲೂಕಲ್ಲಿ ಬಿಟ್ಟಿದ್ದೆ. ಸಂಜೆ ಆಗುವಾಗ ಸುಮಾರು 60ರಿಂದ 70 ಸ್ಟಾಲ್ಗಳು ಸಂಜೀವಿನಿ ಮತ್ತು ಅಲ್ಲೇ ಸ್ವಉದ್ಯೋಗ ಮಾಡುವಂಥ ಮಹಿಳೆಯರು, ಅದು ಸ್ತ್ರೀ ಶಕ್ತಿ ಇರ್ಬೋದು, ಗ್ರಾಮಾಭಿವೃದ್ಧಿ ಇರ್ಬೋದು, ಹೀಗೆ ನಾವು ಯಾವುದೇ ಪರ್ಟಿಕ್ಯುಲರ್ ಒಂದು ಇಲಾಖೆಗೆ ಹೇಳಲಿಲ್ಲ. 60 ಸ್ಟಾಲ್ಗಳಲ್ಲಿ ವಿಭಿನ್ನವಾದಂತಹ, ನೀವು ನಮಗೆ ಹೇಳಲಿಕ್ಕೆ ಅದು ನನಗೆ ಆಶ್ಚರ್ಯ, ಈ ರೀತಿಯೂ ಮಾಡ್ತಾರಂತ. ಹೆಂಗಸರೇ ಮನೆಯಲ್ಲಿ ಮಾಡಿದಂಥ ಪ್ರಾಡಕ್ಟ್ಗಳನ್ನು ಅವ್ರು ಅಷ್ಟು ಒಳ್ಳೆ ಮಾರ್ಕೆಟ್ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮ 2 ಗಂಟೆ ತನಕ ಇತ್ತು, 12:30 ಆಗುವಾಗಲೇ ಅಲ್ಲಿ ಎಲ್ಲ ಖಾಲಿ. ಈಗ ಅವರು ಕೇಳ್ತಾ ಇದ್ದಾರೆ ಅಲ್ಲಿಯವರು, ನಿಮ್ಮ ಬೇರೆ ಇಲ್ಲಿ ಕಾರ್ಯಕ್ರಮ ಆಗ್ತದೆ, ನಮಗೆ ಒಳ್ಳೆ ಮಾರುಕಟ್ಟೆ ಇದು ಚಾಲೆಂಜ್. ಒಂದು ಸಲ ಹೋದಾಗ ನಮಗೆ ಸಿಗದಿರ್ಬೋದು. ಅದೇ ಸಂದರ್ಭದಲ್ಲಿ ಸರ್ ಹೇಳುವಾಗ ನೆನಪಾಯಿತು, ಅವ್ರು ಹೇಳಿದರು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳಿಗೆ ನೀವು ಪೇಪರ್ ಬ್ಯಾಗ್ಸ್ ಎಲ್ಲ, ನನಗೆ ಗೊತ್ತಿಲ್ಲ ಸರ್ ಹೌ ಕ್ಯಾನ್ ಯು ಪ್ರೊಡ್ಯೂಸ್ ದ ಮಾರ್ಕೆಟಿಂಗ್ ಅಂತ. ಮತ್ತು ಕ್ಯಾಟ್ರಿಂಗ್ ಬಗ್ಗೆ ಕೂಡ ಹೇಳಿದರು, ಆಲ್ರೆಡಿ ಅಂಥದ್ದಿದ್ದರೆ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಅದಕ್ಕೆ ಮಾರ್ಕೆಟಿಂಗ್ ಕೂಡ ಕೊಡ್ತಾರೆ, ಎನ್ಕರೇಜ್ಮೆಂಟ್ ಕೂಡ ಕೊಡ್ತಾರೆ. ಬೆಳ್ತಂಗಡಿಯ ಲಾಯ್ಲಾದಲ್ಲಿ ಒಂದು ಸಂಜೀವಿನಿ ನೆಟ್ವರ್ಕಿನವರು ಮೊನ್ನೆ ನಾನು ಒಂದು ಕಚೇರಿಯಲ್ಲಿರುವಾಗ ನನ್ನ ಹತ್ರ ಮಾತಾಡಲಿಕ್ಕೆ ಬಂದಿದ್ದರು. ಒಂದು 4 ಜನ ಮಹಿಳೆಯರನ್ನು ಒಟ್ಟು ಸೇರಿ ಮೀನಿನ ಉಪ್ಪಿನಕಾಯಿಯನ್ನು ಮಾಡಿದ್ದಾರೆ. ಇವತ್ತು ಅದು ಎಲ್ಲಿ ಸೌಂಡ್ ಆಗಿದೆ ಅಂತ ಹೇಳಿದರೆ, ವಾರಕ್ಕೆ ಸುಮಾರು 1000 ಗಟ್ಟಲೆ ಅದನ್ನು ಆನ್ಲೈನಲ್ಲಿ, ಇಲ್ಲಿ ಹೋಗ್ತಾ ಇಲ್ಲ, ಮಂಗಳೂರಲ್ಲಿ ಭಾರಿ ಬೆರಳೆಣಿಕೆಯಲ್ಲಿ ಅವರಿಗೆ ಮಾರ್ಕೆಟಿಂಗ್ ಸಿಗ್ತದೆ. ಮೇಡಮ್ ನಾವು ತುಂಬ ಬ್ಯುಸಿ ಇದ್ದೇವೆ, ಮೀನಿನ ಚಕ್ಕುಲಿ, ಮೀನಿನ ಉಪ್ಪಿನಕಾಯಿ ಎಲ್ಲಿ ಅಂತ ಹೇಳಿದರೆ ಅದೀಗ ದೇಶವ್ಯಾಪಿ, ಅದರ ಬಗ್ಗೆ ಡೀಟೇಲ್ಸ್ ಅವ್ರಿಗೆ ಗೊತ್ತಿರ್ಬೋದು. ಅವರದ್ದೀಗ ಹಠ ಎಲ್ಲಿ ಆಗಿದೆ ಅಂತ ಹೇಳಿದರೆ, ಅವರಿಗೆ ಪಂಚಾಯತ್ ಅವರೊಂದು ಕಟ್ಟಡವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ಸೋರಿಕೆಯಲ್ಲಿದ್ದ ಕಾರಣ 20 lakhs ತನಕೇನ ನಿಮ್ಮ ಪ್ರಾಜೆಕ್ಟ್ ವೈಸ್ ಯಾವುದೋ ಒಂದು ಸ್ಕೀಮಲ್ಲಿ ಬರ್ತದೆ, ನಮಗೆ ಹೇಗಾದರೂ ಮಾಡಿ ಶಾಸಕರದನ್ನು ತೆಗೆಸ್ಕೊಡ್ಬೇಕು ಅಂತ ನಾವು ಬೆನ್ನು ಬೀಳಬೇಕು, ಅವರು ಬೆನ್ನು ಬೀಳುವುದಿಲ್ಲ. ಆದರೆ ಸರ್ ಹೇಳಿದಾಗೆ ಅಮೆಝಾನ್ ಆಗಿರ್ಬೋದು, ಮೀಶೋ ಮಾರ್ಕೆಟ್ಗಳ ಜೊತೆಯಲ್ಲಿ ಇಡೀ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ, ಅದೇ ಹೇಳ್ತಾರಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ, ಯಾನು ಮನ್ಪುನ ಏರೆಗ್ಲ ಗೊತ್ತಾಯಿರ ಬಲ್ಲಿ ಅಂತ ಎಂಬ ಒಂದು ಇದರಿಂದ ಮಾಡಿದರೆ ಬನ್ಪೇರ ಅಲ್ಲಿ ಬಾರೆಡ್ಡೆ ಮನ್ಪೋಲ ಅಲ್ಲಿ ಎಂಕ್ಲೆ ಗೊಂಜಿ ಬೊಟ್ಟು ಉಪ್ಪಾಡು ಗೊರ್ತಿಜೋಲು ಅಲ್ಲಿ ನನ್ನ ಊರ್ಡ್ದಾದ ಕೊರು ಅಲ್ಲ ಅಂತೇಳಿ. ಹಾಗೆಲ್ಲ ಮೊದಲು ನಮ್ಮ ನೆರೆಕರೆಗೆ ನಮಗೆ ನಾಚಿಕೆ ಆಗ್ಬೋದು, ಅಥವಾ ನಮಗೆ ಎಂಚನೆ ಮಾರ್ರೆ ಪೋಪುನಿ, ಕೆಲವು ನನ್ನ ಅಕ್ಕಂದಿರು, ನಾನು ಕೂಡ, ಯಾಕಂದರೆ ನನ್ನ ಬಹಳ ಇಷ್ಟದ ಫೀಲ್ಡ್, ನಾನು ಕೆಲವು ಅಕ್ಕಂದಿರಿಗೆ ಜೀವನಕ್ಕೆ ಉಪಾಯ ಇಲ್ಲ ಅಂತ ಹೇಳುವಾಗ, ಪ್ರತಿ ಸಲ 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ನಿಮ್ಗೆ ಎಷ್ಟು ದಿವಸ ಜೀವನ ಹೋಗ್ತದಮ್ಮ, ಒಂದು 200 ರೂಪಾಯಿಯ ಮಿಕ್ಸ್ ತಂದು ಫಿನೈಲ್ ಮಾಡಿ ಅಂತ ಹೇಳುವಾಗ ನಾನು ನೋಡಿದ್ದೇನೆ. ನಮ್ಮ ಸ್ಫೂರ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ಅಕ್ಕಂದಿರು ಮನೆ ಮನೆಗೆ 10 ರೂಪಾಯಿಗೆ ಚಿಕ್ಕ 1/2 ಲೀಟರ್ನ ನಿಮ್ಮ ಸ್ಪ್ರೈಟ್ ಎಲ್ಲ ಇದೆಯಲ್ಲ, ಅದರಲ್ಲಿ ಮಾರಿದಂಥ ಅಕ್ಕ ಇವತ್ತು ಇಡೀ ಮಂಗಳೂರಿನ ಮಾರುಕಟ್ಟೆಯನ್ನು ನೋಡ್ತಾ ಇದ್ದಾಳೆ. ಶೀ ಈಸ್ HIV ಪಾಸಿಟಿವ್.
ನಾನು ಯಾವ ತಾಲೂಕು ಯಾವ ಜಿಲ್ಲಾ ಅಂತ ನನಗೆ ಈಗಲೂ ಕೂಡ ಹೆಮ್ಮೆ ಇದೆ. ಅವಳು ಹೇಳಿದ್ಲು, ಮೇಡಮ್ ಯಾನು ಪೋಂಡ ಎನ್ನ ಕೈಟು ದೊತ್ತೊನ್ ಬೇರ ಎಂಕ್ ಸೀಕುಂಡು ಎಂಕ್ ಹುಷಾರುಪ್ಪುಜಿ ದಾಲಾಪುಜಿ ಒಂದು ತಿನ್ಪುನಾತ್ ಪರ್ಪುನಾತ್ ಅಕ್ಲನ ಇಲ್ಲ ಕ್ಲೀನದೊಟ್ಟಿಗೆ ಮನಸ್ಸಿರ್ಲೋ ಅಂತ ಫಿನೈಲ್ ಕಡೆ ಕೆಲವರಿದ್ದಾರೆ. ಹೊರಗಡೆ ಬಲ ಮಗ ಉಲಾಯಡು ಬೇರೆ ಮಗ ಅಂತೇಳಿ ಅಲ್ವಾ, ಅದು ಬೇರೆ ವಿಚಾರ. ಅಂಥ ಸಂದರ್ಭದಲ್ಲಿ ಆ ಅಕ್ಕ ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಇವತ್ತು ಮಂಗಳೂರಿನ ಪ್ರತಿಷ್ಠಿತ ಕೆಲವು ಹೋಟೆಲ್ಗಳಿಗೆ, ಕೆಲವೊಂದು ಏನು ಹೇಳ್ತಾರೆ ರೆಸಿಡೆನ್ಸ್ ಲಾಡ್ಜ್ಗಳಿಗೆ ಆ ತಾಯಿಗೆ ಅವಳು ಹೋಗ್ಲಿಕ್ಕೆ ಇಲ್ಲ, ಆಟೋದಲ್ಲಿ ತನ್ನ ಗಂಡನ ಜೊತೆ ಬರ್ತಾ ಇದ್ಲು. ನಾನು ಅಪ್ ಟು ಡೇಟ್ಸ್ ತಗೊಳ್ತಾ ಇದ್ದೇನೆ ಅವಳದು. ಅನಂತರ ಈಗ ಒಮಿನಿ ತೆಗೆದಿದ್ದಾರೆ. ಮೇಡಮ್ ನನಗೆ ಸಾಕಾಗ್ತಾ ಇಲ್ಲ, ನಾವೇ ಅವಳಿಗೆ ಫಸ್ಟಿಗೆ ಹೋಗಿ ಆ ಕಲ್ಪನಾ ಸ್ವೀಟ್ಸ್ ಹತ್ರ ಇರುವಂಥ ಒಂದು ಅಂಗಡಿಯಿಂದ ತೆಗೆಸಿ ಕೊಟ್ಟದ್ದು. ನನಗೆ ಮರ್ತೋಗಿದೆ ಅಂಗಡಿ. ಒಂದು 500 ರೂಪಾಯಿ ನಾವಿಬ್ಬರು ಸೇರಿಕೊಂಡು ಹಾಕಿ ಅವಳಿಗೆ ಮೂಲ ಬಂಡವಾಳ ಕೊಟ್ಟದ್ದು. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಇದು ಚಿಕ್ಕ ಚಿಕ್ಕ ಜೀವನ ಕಥೆಗಳು ನಮ್ಮ ಬದುಕನ್ನು ಬದಲಾಯಿಸ್ತದೆ. ಹಾಗಿರುವಾಗ ನೀವೆಲ್ಲ ಪುಣ್ಯವಂತರು. ನನಗೆ ಮತ್ತು ವಿಲ್ಮಕ್ಕನಿಗೆ ಭಾಗ್ಯ ಸಿಗಲಿಲ್ಲ ಇಂಥ ಒಂದು ನೆಟ್ವರ್ಕಿನ ಮೂಲಕ ಜನಪ್ರತಿನಿಧಿಗಳು ಇದ್ಕೊಂಡು, ಆದರೂ ಕೂಡ ನಿಮ್ಮ ಜೊತೆ ನಾನು ಯಾವಾಗಲಿದ್ದೇನೆ. ಬಬಿತಕ್ಕ ಮೊನ್ನೆ ಕಾಲ್ ಮಾಡಿ ಹೇಳಿದ್ರು, ಇಲ್ಲಿ ನಮ್ಮ ಅಧ್ಯಕ್ಷರು ಇದ್ದಾರೆ ಅಕ್ಕ ಇರು ಬರೋಡ್ ಅಂತೇಳಿ. ಹಾಗೆ ಇವತ್ತು ಕಚೇರಿಗೆ ಡಮಾರ್ ಹಾಕ್ಕೊಂಡು ನಿಮ್ಮ ಕಾರ್ಯಕ್ರಮ ಮಿಸ್ ಮಾಡೋದಿಲ್ಲ ಅಂತೇಳಿ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಸ್ನೇಹಿತರೆ, ಸಾಧಿಸಿದರೆ ಸಬಲ ನುಂಗ್ಬೋದು, ನಾವು ಸಬಲ ನುಂಗುವುದು ಬೇಡ. ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳುವ, ಇತರರಿಗೆ ಸ್ಫೂರ್ತಿಯಾಗುವ. ನಮಗೆ ಹೇಗೂ ನಮ್ಮ ಪಂಚಾಯತಿಗೆ 1-2 ಪ್ರಶಸ್ತಿಗಳನ್ನು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಹಯೋಗದಿಂದ ಬಂದಿದೆ. ಸರ್, ಮುಂದಿನ ವರ್ಷ ನಮ್ಮ ಪಂಚಾಯತಿಗೆ ಸಂಜೀವಿನಿಯಿಂದ ಕೂಡ ಇಡೀ ದೇಶ ಪೂರ್ತಿ ಒಂದು ಪ್ರಸಿದ್ಧಿಯನ್ನು ಪಡೆಯುವಂಥ ಪ್ರಶಸ್ತಿಗಳು ನಿಮ್ಮಿಂದ ಬರುವಂತಾಗಲಿ. ನೀವು ಮಾಡುವಂಥ ಉದ್ಯೋಗಕ್ಕೆ ಸದಾ ಎಲ್ಲ ನಮ್ಮ ಬಂಧು ಭಗಿನಿಯರ, ಅದೇ ರೀತಿ ಎಲ್ಲ ಧರ್ಮದ ದೇವರುಗಳ ಅನುಗ್ರಹ ಇರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸುಂದರವಾಗಿ ಆಗಬೇಕಾದ್ರೆ ಒಂದು ನಮ್ಮ 300 ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಕಾರಣಕರ್ತರು. ಪಂಚಾಯತಿ ಅಧ್ಯಕ್ಷರು ಬಹಳಷ್ಟು ದಿನಗಳಿಂದ ಈ ಒಂದು ಒಕ್ಕೂಟದ ಸ್ನೇಹ ಸಂಜೀವಿನಿ ಒಕ್ಕೂಟದ ಸದಸ್ಯರನ್ನು ಸೇರಿಸಿ ಸಭೆ ಕರೆಸಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಅನಿವಾರ್ಯ ಕಾರಣದಿಂದ ಅವರಿಗೆ ಇವತ್ತು ಬರಲಿಕ್ಕೆ ಆಗದಿದ್ದ ಕಾರಣ ಅವರನ್ನು ಕೂಡ ಇಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಹಾಗೆ ಅದೇ ರೀತಿ ಪ್ರತಿಯೊಂದು ಮಹಿಳೆಯರ ಈ ಒಂದು ಒಕ್ಕೂಟದ ಮಹಿಳೆಯರಿಗೆ ಬೆನ್ನೆಲುಬಾಗಿರುವಂತಹ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಇವರು ಕೂಡ ಬಹಳಷ್ಟು ಪ್ರೋತ್ಸಾಹ ಮಾರ್ಗದರ್ಶನ ನೀಡಿದ್ದಾರೆ. ಇವರ ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಶುಭ ನುಡಿಯನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಶ್ರೀಯುತ ರವೀಂದ್ರ ರಾಜೀವ್ ನಾಯ್ಕ್ ಸರ್ ಹತ್ರ. ಎಲ್ಲ ಗಣ್ಯರು ಮತ್ತು ಬಂದಂಥ ಎಲ್ಲ ಮಹಿಳಾ ಮಣಿಗಳಿಗೆ ನಾನು ಶುಭ ಕೋರುತ್ತಾ, ನಮ್ಮ ಸಂಜೀವಿನಿ ಒಕ್ಕೂಟ ಇದು ಇನ್ನೂ ಆ್ಯಕ್ಟಿವ್ ಆಗಬೇಕು. ಈಗ ನಮ್ಮ ಅಧ್ಯಕ್ಷರು ಮತ್ತು MBK ಮತ್ತು ಕೆಲವು ಸದಸ್ಯರೆಲ್ಲ ತುಂಬ ಅಂದರೆ ಈ ಮೀಟಿಂಗ್ ಎಲ್ಲ ಮಾಡಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಎದುರು ಬರಲಿಕ್ಕೆ. ಅದರ ಉಪಯೋಗ ತಗೊಂಡು ನೀವೆಲ್ಲ ಜೀವನೋಪಾಯವನ್ನು ಕಂಡುಕೊಡ್ಬೇಕು ಹೇಳಿ ಆಶಿಸುತ್ತಾ, ನನಗೆ ಇವತ್ತಿನ ಈ ಸಂಜೀವಿನಿ ಮಾಸಿಕ ಸಂತೆ ಏನಿದೆ ಇದಕ್ಕೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ರು. ಇವತ್ತು ಅದಕ್ಕೆ ದಿನ ಬಂತು. ಇದು ಇಷ್ಟು ಚೆನ್ನಾಗಿ ಮೂಡಿ ಬರ್ತದೆ ಅಂತ ನಾನು ಎಣಿಸಿರಲಿಲ್ಲ. ಅದು ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟು ಎಲ್ಲ ಮಾಡಿದ್ದಾರೆ. ಅದಕ್ಕೆ ಶುಭ ಕೋರುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ತಿಳಿಸುತ್ತಾ ನನ್ನ 2 ಮಾತುಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಯತೀಶ್ ಇವರು ಕೂಡ ಬಂದಿದ್ದಾರೆ, ಲತೀಶ್ ಇವರು ಕೂಡ ಬಂದಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಒಕ್ಕೂಟದ ಸದಸ್ಯರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಿನ 2 ಶುಭ ನುಡಿಯನ್ನು ನುಡಿಯಬೇಕಾಗಿ ಶ್ರೀಯುತ ಸುಬ್ರಹ್ಮಣ್ಯ ಸರ್ ವಲಯಾಧಿಕಾರಿ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತೇನು ನಾವು 300 ಪಂಚಾಯತಿಯಲ್ಲಿ ಒಂದು ಮಾಸಿಕ ಸಂತೆಯನ್ನು ಇಟ್ಟುಕೊಂಡಿದ್ದೇವೆ. ಇವತ್ತೊಂದು ಒಳ್ಳೆಯ ದಿವಸ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಿನ್ನೆವರೆಗೆ ಮಳೆ ಬರ್ತಾ ಇತ್ತು, ಇವತ್ತು ನಮ್ಮ ಪುಣ್ಯಕ್ಕೆ ಮಳೆ ಬಿಟ್ಟಿದೆ. ನಮಗೆ ಒಳ್ಳೆಯ ಸಹಕಾರವನ್ನು ನೀಡಿದ್ದೀರಿ. ನಮ್ಮ ಪಂಚಾಯತ್ ಅಧ್ಯಕ್ಷರು ನೀಡಿದ್ದಾರೆ, ಹಾಗೂ ಒಕ್ಕೂಟದ ಅಧ್ಯಕ್ಷರು, ಹಾಗೆ ನಮ್ಮ ಅಭಿವೃದ್ಧಿ ಅಧಿಕಾರಿಯವರು, ಮುಖ್ಯವಾಗಿ ನಮ್ಮ MBK ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡಿದವರು ಅವರೇ. ಅವರ ವೈಯಕ್ತಿಕ ಒಂದು ವಿಚಾರ ಇತ್ತು, ಅವರಿಗೆ ತುಂಬ ಕಷ್ಟದ ಕೆಲಸ ಇತ್ತು ಮನೆಯಲ್ಲಿ. ಆದರೂ ಕೂಡ ಅದನ್ನೆಲ್ಲ ಸೈಡಿಗೆ ಇಟ್ಟು ನಮ್ಮ ಒಂದು ಮಾಸಿಕ ಸಂತೆ ಒಂದು ಉತ್ತಮ ರೀತಿಯಲ್ಲಿ ಸಾಗಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು.
ಹಾಗೆ ಇನ್ನು ಪ್ರತಿ ತಿಂಗಳು ಮಾಸಿಕ ಸಂತೆ ನಡೆಯಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಹೆಚ್ಚಿನ ಒಕ್ಕೂಟದವರು ಈ ಸಂತೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೇನೆ. ಆಗ್ತದೆ. ಇದಕ್ಕೆ ಎಲ್ಲರ ಸಹಕಾರವೂ ಮುಖ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಅಸನ್ಮುಖಿಯಾಗಿರುವಂತಹ ನಮ್ಮ ಎಲ್ಲ ಮಹಿಳೆಯರಿಗೆ ಬೆಂಬಲವಾಗಿರುವಂತಹ ನಮ್ಮ ಸಹೋದರಿ ಶ್ರೀಮತಿ ರಾಜೇಶ್ವರಿ ಮೇಡಮ್ ಕುಳಿತಲ್ಲಿಂದಲೇ ನನ್ನ ಶುಭ ಆರೈಕೆ ಅಂತೇಳಿ ಹೇಳಿದ್ದಾರೆ. ಆದರೂ ಅವರು 1-2 ಮಾತನ್ನು ಇಲ್ಲಿ ಬಂದು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದಿಸು ಇದೇ ಬೇಕಾದದ್ದು ಮೇಡಮ್. ಯಾಕೆಂದರೆ ತಾವು ಎಲ್ಲರಿಗೂ ಸ್ಫೂರ್ತಿಯಾಗಿರುವುದು. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಂದಿರುವಂತಹ ಎಲ್ಲರನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಹನುಮಾನ್ ವ್ಯಾಯಾಮ ಶಾಲೆಯವರು ಕೂಡ ಬಂದು ನಮ್ಮ ಸಹಕಾರ ಕೂಡ ಇದೆ ಅನ್ನುವ ರೀತಿಯಲ್ಲಿ ಬಂದಿರುತ್ತಾರೆ. ಅದೇ ರೀತಿ ನಾಗ ಬ್ರಹ್ಮ ಮದಕ ಇಲ್ಲಿಯ ಸಂಘದವರು ಕೂಡ ಬಂದಿರುತ್ತಾರೆ. ಅವರನ್ನು ಕೂಡ ಗಮನದಲ್ಲಿಟ್ಟು ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಒಂದು ಕೊನೆಯ ಅಂತ ಅಂದರೆ ಧನ್ಯವಾದ. ಬಂದಿರುವಂತಹ ಎಲ್ಲ ಅತಿಥಿ ವರ್ಗದವರನ್ನು ಧನ್ಯವಾದ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮತಿ ನಳಿನಾಕ್ಷಿ ಇವರಲ್ಲಿ ಹಾಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ನಡೆಯುವುದಾದರೂ ನಾವು ಉದ್ಘಾಟಿಸುತ್ತೇವೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಉದ್ಘಾಟಕರಾದ ನಾಗರಾಜ್ ಎನ್ಜಿ ಇವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಒಕ್ಕೂಟದ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರಿಪ್ರಸಾದ್ ಸರ್ ಇವರು ಬಂದಿರುವರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿರುವ ರವೀಂದ್ರ ರಾಜೀವ್ ಸರ್ ಇದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಒಂದು ಫೋನ್ ಕಾಲ್ ಮಾಡಿದ್ದು ಆದರೂ ಕೂಡ ನಮಗೆ ಪ್ರೀತಿ ಕೊಟ್ಟು ನಮ್ಮ ಕೆಲಸಕ್ಕೆ ಆಗಮಿಸಿರುವಂತಹ ನಮ್ಮ ಮೇಡಮ್ ಧನಲಕ್ಷ್ಮಿ ಗಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಪ್ರತಿ ಒಂದು ಕೆಲಸ ಮಾಡುವುದಕ್ಕೋಸ್ಕರ ನನ್ನ ಬೆನ್ನೆಲುಬಾಗಿ ನಿಂತಿರುವ ನನ್ನ ಸುಬ್ರಹ್ಮಣ್ಯ ಸರ್ ಇವರು ನಮ್ಮ ವಲಯಾಧಿಕಾರಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಾನು ಈ ಕೆಲಸದಲ್ಲಿ ಮಾಡುವಂತಹ ಪ್ರತಿ ಒಂದು ಕೆಲಸಕ್ಕೂ ನನಗೆ ಸಪೋರ್ಟ್ ಮಾಡಿದಂತಹ ನಮ್ಮ ವಸಂತಿ ಇವರು ನಮ್ಮ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿರುತ್ತಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದಂತಹ ನಮ್ಮ ವಿಲ್ಮಾ ಮೇಡಮ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನನ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಪಂಚಾಯತ್ ಸಿಬ್ಬಂದಿಗಳು ಎಲ್ಲರೂ ನನಗೆ ತುಂಬನೇ ಸಹಾಯ ಮಾಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಮೋಹನ್ ಸರ್ ಮತ್ತು ವಿನೀತ್ ಸರ್ ಇವರುಗಳು ಮತ್ತು ರೇಷ್ಮಾ ಮೇಡಮ್ ಇವರೆಲ್ಲರೂ ತಾಲೂಕಿನಿಂದ ಆಗಮಿಸಿರುತ್ತಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮಗೆ ಅಂಗನವಾಡಿ ಕಾರ್ಯಕರ್ತೆಯರು ಇವರುಗಳು ನಮಗೆ ಬೆನ್ನೆಲುಬು. ಯಾವ ಕೆಲಸಕ್ಕೂ ಕೂಡ ನಾವು ಇದ್ದೇವೆ ಎಂಬ ಭರವಸೆಯನ್ನು ಕೊಟ್ಟು ನಮ್ಮ ಜೊತೆಗಿದ್ದು ನಮಗೆ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ನಮಗೆ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು, ಶ್ರೀಶಕ್ತಿ ಅಧ್ಯಕ್ಷರು ಎಲ್ಲರೂ ಆಗಮಿಸಿರುತ್ತಾರೆ. ಇವರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನನಗೆ ಈ ಸಂತೆಯನ್ನು ನಿರ್ವಹಿಸಲು ಎಲ್ಲ ನಮ್ಮ ತಾಲೂಕಿನ ಮಟ್ಟದಿಂದ ನಮಗೆ ಸಹಕಾರವನ್ನು ನೀಡಿ ನಾವು ತಂದಂತಹ ಹಲವಾರು ಉತ್ಪನ್ನಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ತಗೊಂಡು ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯರು ಅಂತ ಹೇಳ್ಬೋದು ಅಥವಾ ನನ್ನ ಜೊತೆಗಾರರು ಅಂತ ಹೇಳ್ಬೋದು, ಇವರಿಗೆಲ್ಲರಿಗೂ ನನ್ನ ಪರವಾಗಿ ಅಥವಾ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಮತ್ತೆ ನಮ್ಮ ಈ ಊರಿನ ಸಂಸ್ಥೆಗಳಿವೆ. ಯಾಕಂದರೆ
ನಾನೊಂದು ಇನ್ವಿಟೇಷನ್ ಮಾಡಿ ಹೋಗಿ ಕರೆದ ನಂತರ ಅವರು ಕೂಡ ನಮಗೆ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಜೈ ಹನುಮಾನ್ ಕ್ರೀಡಾ ಮಂಡಳಿ ಮತ್ತು ಜೈ ನಾಗಬ್ರಹ್ಮ ಮದಕ್ಕ ಮತ್ತು ಮಹಿಳಾ ಮಂಡಳಿ ಮತ್ತು ದುರ್ಗಾವಾಹಿನಿ ಮಹಿಳಾ ಮಂಡಳಿ ಹಲವಾರು ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡಿರುತ್ತಾರೆ. ನಮಗೆ ಬೆನ್ನಿಂದಲೂ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಒಂದು ವಿಷಯ, ಯಾಕಂದರೆ ನಮ್ಮ ಈ ಕೆಲಸವನ್ನು ಮಾಡುವುದಕ್ಕೆ ನಮಗೆ ತುಂಬನೇ ಸಹವನ್ನು ನೀಡಿದವರು ನಮ್ಮ ವಿಲ್ಫರ್ಡ್ ಸಿಸೋಜಾ ಸರ್. ಇವರು ಈಗ ಉಪಸ್ಥಿತರಿಲ್ಲ, ಅವರನ್ನು ನಾವು ನೆನೆಸ್ಕೊಳ್ಳಲೇಬೇಕು. ಅವರಿಗೆ ನನ್ನ ಪರವಾಗಿಯೂ ಹಾಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿಯೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮಗೆ ಗ್ರಾಮ ಪಂಚಾಯತ್ ವತಿಯಿಂದ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ನಮಗೆ ಮೈಕ್ ಸೆಟ್ ಯಾವುದೇ ಪ್ರತಿ ಒಂದು ಕೆಲಸದಲ್ಲೂ ಸಹಕಾರವನ್ನು ನೀಡಿದಂತಹ ನೆವಿಲ್ ಮತ್ತು ಧನು ಇವರಿಗೆ ಇಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಮಾಧ್ಯಮ ವರ್ಗದವರು ಕೂಡ ಆಗಮಿಸಿರುತ್ತಾರೆ. ಇವರಿಗೂ ಕೂಡ ನನ್ನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಯಾರಿಗಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಧನ್ಯವಾದಗಳ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಳಿನಾಕ್ಷಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ, ಇಲ್ಲಿ ನೆರೆದಿರುವಂತಹ ಮಹಿಳೆಯರಲ್ಲಿ ಒಂದು ವಿನಂತಿ, ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ, ಇವತ್ತು ಈ ಒಂದು ವೇದಿಕೆಯಲ್ಲಿ ಲತೀಶ್ ಇವರು ಬ್ಯಾಂಕಿನ ವ್ಯವಹಾರ ಇದರ ಬಗ್ಗೆ ತಿಳಿಸಲಿಕ್ಕಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಥವಾ ಸಂಜೀವಿನಿ ಸ್ವಸಹಾಯ ಗುಂಪಿನ ಸದಸ್ಯರಾಗಿರ್ಬೋದು, ತಾವು ಉತ್ಪಾದಿಸಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಉತ್ತಮ ವೇದಿಕೆ. ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಅದರ ಜೊತೆಗೆ ನಾವು ಯಾವುದೇ ಮಾಡ್ತಿದ್ರು ಕೂಡ ಇದು ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಆದಾಯ ಹೆಚ್ಚಿಸ್ಕೊಂಡು ನಮ್ಮ ಜೀವನ ಮಟ್ಟವನ್ನು ವೃದ್ಧಿಗೊಳಿಸುವಂಥದ್ದು ಅಂತೇಳಿ. ಇದಕ್ಕೆ ಪೂರಕವಾಗಿ ಅನೇಕ ಯೋಜನೆಗಳನ್ನು ಸರ್ಕಾರ ಮತ್ತು ಬ್ಯಾಂಕುಗಳು ನಮಗೆ ಕೊಡ್ತಾ ಇದೆ. ಇದರ ಸದ್ಬಳಕೆಯನ್ನು ಮಾಡಿ ಈ ವೇದಿಕೆಯಲ್ಲಿ ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಅನೇಕ ಸೌಲಭ್ಯಗಳನ್ನು ಸರ್ಕಾರ ಬ್ಯಾಂಕ್ ಮೂಲಕ ಕೊಡ್ತಾ ಇದೆ. ಅದರಲ್ಲಿ ಕೂಡ ಮುಖ್ಯವಾಗಿ ವಿಮಾ ಸೌಲಭ್ಯ, ಇನ್ಶೂರೆನ್ಸ್, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಅಪಘಾತ ವಿಮೆ ಇರುವಂಥದ್ದು. ಇದರ ಮೊತ್ತ ಸ್ವಲ್ಪ ಬದಲಾವಣೆ ಆಗಿದೆ, 20 ರೂಪಾಯಿ. ಜೊತೆಗೆ ಇದರ ನೋಂದಾವಣಿ ಟೈಮ್ ಕೂಡ ಅಷ್ಟೇ, ಮೇ ಅಂತ್ಯಕ್ಕೆ ಕೊನೆಗೊಳ್ತದೆ. ನಂತರ ನಿಮ್ಮದು ಆಟೋ ರಿನಿವಲ್ ಆಗ್ತದೆ. ಒಂದು ವೇಳೆ ನಿಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತಿದ್ರೆ ಆಟೋ ರಿನಿವಲ್ ಆಗುದಿಲ್ಲ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಒಂದು ವೇಳೆ ಆಟೋ ರಿನಿವಲ್ ಆಗಿಲ್ಲ ಅಂತಿದ್ರೆ ನಿಮ್ಮ ಸಮೀಪದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಎಲ್ಲಿಯಾದರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ನೀವು ಕೂಡ ಪಡ್ಕೊಳ್ಬೇಕು. ಜೊತೆಗೆ ನಿಮ್ಮ ಪರಿವಾರದವರಿಗೂ ಕೂಡ ಈ ಸೌಲಭ್ಯವನ್ನು ಪಡೆಯುವಂತೆ ತಿಳಿಸ್ಬೇಕು. 18 ವರ್ಷಕ್ಕಿಂತ ಮೇಲ್ಪಟ್ಟವರು, 70 ವರ್ಷದ ಒಳಗಿನವರು ಈ ಸೌಲಭ್ಯವನ್ನು ಪಡಿಬೋದು. ಇನ್ನೊಂದಿರುವಂಥದ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತೇಳಿ. ಇದು ಜೀವ ವಿಮೆ. ಇಲ್ಲಿ ಅಪಘಾತ ಮಾತ್ರ ಅಲ್ಲ, ಸಹಜ ಸಾವಾದರೂ ಕೂಡ ನಮಗೇನು ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ತನಕ ವಿಮಾ ಸೌಲಭ್ಯವನ್ನು ಕಲ್ಪಿಸುವಂಥ ವ್ಯವಸ್ಥೆ. ಇದಕ್ಕೂ ಕೂಡ ಅಷ್ಟೇ, ವಾರ್ಷಿಕವಾಗಿ 436 ರೂಪಾಯಿ ಪಾವತಿ ಮಾಡಿದರೆ ನಮಗೆ 1 ವರ್ಷಕ್ಕೆ ವಿಮಾ ವ್ಯಾಪ್ತಿಗೆ ಒಳಪಡ್ತೇವೆ. ಇಲ್ಲಿ ಸೇರ್ಕೊಳ್ಳುವಂಥ ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟವರು, 50 ವರ್ಷದ ಒಳಗಿನವರು ಈ ಯೋಜನೆಗೆ ಸೇರ್ಕೊಳ್ಬೋದು. 50 ವರ್ಷದ ಒಳಗೆ ಈ ಯೋಜನೆಗೆ ಸೇರ್ಕೊಂಡ್ರೆ 55 ವರ್ಷ ತನಕ ನಾವು ಈ ಯೋಜನೆಯಲ್ಲಿ ಮುಂದುವರಿಯುವಂಥ ಅವಕಾಶ ಇದೆ. ಇದು ಹೆಚ್ಚಿನವರಿಗೆ ಗೊತ್ತಿದೆ. ಅದರ ಜೊತೆಗೆ ವಿಮೆ ಕ್ಲೈಮ್ ಬಗ್ಗೆ ಗೊತ್ತಿರಬೇಕು ನಮಗೆ. ಯಾರಾದರೂ ತೊಂದರೆಗೆ ಒಳಗಾಗಿದ್ರೆ ಅವರಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಹೇಗೆ ಅಂತ ಹೇಳಿದರೆ, ಒಂದು ಮನೆಯಲ್ಲಿ ಅಥವಾ ನಮ್ಮ ತಿಳಿದವರ ಮನೆಯಲ್ಲಿ ಮರಣ ಆಗಿದ್ದರೆ ಅಥವಾ ಅಪಘಾತದಿಂದ ಸಾವುಂಟಾಗಿದ್ದರೆ ಆ ಮನೆಯವರು ದುಃಖದಲ್ಲಿರ್ತಾರೆ. ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಚಿಂತೆ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು 2-3 ದಿನದ ನಂತರ ಆ ಮನೆಗೆ ಭೇಟಿ ಕೊಟ್ಟು ಸ್ನೇಹಿತರಾಗಿಯೋ ಸಂಬಂಧಿಕರಾಗಿಯೋ ಅಥವಾ ಆಸುಪಾಸಿನ ನೆರೆಮನೆಯವರಾಗಿಯೋ ನಾವು ಭೇಟಿ ಕೊಟ್ಟು ಮೃತಪಟ್ಟ ವ್ಯಕ್ತಿಯ ಖಾತೆ ಪುಸ್ತಕವನ್ನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ಬೇಕು. ಯಾಕಂತ ಹೇಳಿದರೆ ಇದಕ್ಕೆ ಯಾವುದೇ ಮಧ್ಯವರ್ತಿ ಇರುವುದಿಲ್ಲ, ನೇರವಾಗಿ ಗ್ರಾಹಕನೇ ಈ ಸೌಲಭ್ಯವನ್ನು ಪಡೆಯುವಂಥದ್ದು. ಜೊತೆಗೆ ಬಾಂಡ್ ಇರುವುದಿಲ್ಲ. ಏನು ನಮ್ಮ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರ್ತದೆ ನೋಡಿ, ಅದೇ ಬಾಂಡ್ ಆಗಿರುವಂಥದ್ದು. ನಂತರ ನಾಮಿನಿ ಯಾರಿರ್ತಾರೆ ಅವರು ಇದನ್ನು ಪರಿಶೀಲನೆ ಮಾಡಿಕೊಂಡು ನಂತರ ಏನು ಅಂತ ಹೇಳಿದರೆ
ಬ್ಯಾಂಕಿಗೆ ಮಾಹಿತಿಯನ್ನು ತಲುಪಿಸಬೇಕು. ಯಾಕಂತ ಹೇಳಿದ್ರೆ ಈ ವಿಮೆ ಕ್ಲೈಮ್ ಆಗಬೇಕಾದ್ರೆ ನಮಗಿರುವಂಥ ಅವಕಾಶ 1 ತಿಂಗಳು ಮಾತ್ರ. 1 ತಿಂಗಳ ಒಳಗಾಗಿ ಈ ಮಾಹಿತಿಯನ್ನು ತಲುಪಿಸಬೇಕು. ನಂತರ ಏನು ಅಂತ ಹೇಳಿದ್ರೆ ಅದಕ್ಕೆ ಪೂರಕ ದಾಖಲೆಗಳನ್ನು ಕೂಡ 1 ತಿಂಗಳೊಳಗೆ ಸಬ್ಮಿಟ್ ಮಾಡಿದ್ರೆ ನಮಗೆ ಭವಿಷ್ಯದಲ್ಲಿ ಬ್ಯಾಂಕ್ 10 ದಿನ ಮಾತ್ರ ಗರಿಷ್ಠತೆ ಕೊಳ್ಳಿಕ್ಕೆ, ನಾವು ದಾಖಲೆಗಳನ್ನು ಸಬ್ಮಿಟ್ ಮಾಡಿದ ಮೇಲೆ 10 ದಿನದ ಒಳಗಾಗಿ ನೀವು ಕೊಟ್ಟಿರೋ ದಾಖಲೆಗಳು ಸರಿ ಇದೆಯಾ ಅಂತ ನೋಡಿಕೊಂಡು ಇನ್ಶೂರೆನ್ಸ್ ಕಂಪನಿ ಕಳಿಸ್ತದೆ. ಇನ್ಶೂರೆನ್ಸ್ ಕಂಪನಿ ಅದು ಕರ್ತವ್ಯ ನಿರ್ವಹಿಸುವ 10 ದಿನದೊಳಗಾಗಿ ಬ್ಯಾಲೆನ್ಸ್ ಅನ್ನ ಅಥವಾ ವಿಮಾ ಸೌಲಭ್ಯವನ್ನ ಫಲಾನುಭವಿಗೆ ಕೊಡುವಂಥದ್ದು. ಹಾಗಾಗಿ ದಯವಿಟ್ಟು ಯಾರಾದರೂ ತೊಂದರೆಗೆ ಒಳಗಾಗಿದ್ರೆ ಅವರಿಗೆ ಮಾಹಿತಿಯನ್ನು ತಲುಪಿಸುವಂತ ಕೆಲಸವನ್ನು ಕೂಡ ಮಾಡಿ. ಇದು 2 ವಿಮೆ ಬಗ್ಗೆ. ಮತ್ತೆ ಪಿಂಚಣಿ ಬಗ್ಗೆ ಗೊತ್ತೇ ಇರುವಂಥದ್ದು ಅಟಲ್ ಪಿಂಚಣಿ ಯೋಜನೆ ಅಂತೇಳಿ ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್ನಲ್ಲಿ 18ರಿಂದ 40 ವರ್ಷದ ಒಳಗಿನವರಿಗೆ ಸೌಲಭ್ಯವನ್ನ ಪಡಿಬಹುದು. ನಿಮ್ಮ ವೃದ್ಧಾಪ್ಯಕ್ಕೆ ಹಣ ಕೂಡಿಡುವುದಿದ್ರೆ ಅದಕ್ಕೆ ಈ ಅಟಲ್ ಪಿಂಚಣಿ ಲಾಭವನ್ನ ಪಡೆದ್ರೆ ನೀವು ಹೆಚ್ಚು ಲಾಭವನ್ನ ಗಳಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ. 18ರಿಂದ 40 ವರ್ಷದ ಒಳಗಿನವರು ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಮತ್ತೆ ಬ್ಯಾಂಕಿನಲ್ಲಿ ಸೌಲಭ್ಯ ಇದೆ. ಮತ್ತೊಂದು ವಿಶೇಷವಾಗಿ ಶ್ರಮಿಕ ವರ್ಗಕ್ಕೆ, ಅಸಂಘಟಿತ ವಲಯದಲ್ಲಿ ಯಾರು ದುಡಿಮೆ ಮಾಡ್ತಾ ಇದ್ದಾರೆ ಅವರಿಗೆ ಪಿಂಚಣಿ ಯೋಜನೆ ಇದೆ. ಇದು ಶ್ರಮಯೋಗಿ ಮಾನ್ಧನ್ ಅಂತ ಕರೀತಾರೆ ಅಥವಾ ಕಿಸಾನ್ ಮಾನ್ಧನ್ ಯೋಜನೆ. 60 ವರ್ಷದ ನಂತರ ನನಗೆ ದೇಹದಲ್ಲಿ ಶಕ್ತಿ ಇರುವುದಿಲ್ಲ, ದುಡಿಲಿಕ್ಕಾಗುವುದಿಲ್ಲ, ಅಂತಹ ಸಂದರ್ಭದಲ್ಲಿ 3,000 ಪಿಂಚಣಿ ಪಡೆಯುವಂತ ಅವಕಾಶ. ಈ ಯೋಜನೆಗೆ ಸೇರ್ಬೇಕಾದ್ರೆ ನಿಮ್ಮ ವಯಸ್ಸು 18ರಿಂದ 40 ವರ್ಷದ ಒಳಗಿನವರು ನೀವಾಗಿರ್ಬೇಕು. ನಿಮ್ಮ ಸಮೀಪದ CSC ಕಾಮನ್ ಸರ್ವಿಸ್ ಸೆಂಟರ್, ಡಿಜಿಟಲ್ ಸೇವಾ ಕೇಂದ್ರ ಅಥವಾ ಜನಸೇವಾ ಕೇಂದ್ರದಲ್ಲಿ ನೋಂದಾವಣೆ ಮಾಡ್ಕೊಳ್ಬಹುದು. ನಂತರ ಏನು ಅಂತ ಹೇಳಿದ್ರೆ ಮಾಸಿಕವಾಗಿ ಪ್ರೀಮಿಯಂ ಪಾವತಿ ಮಾಡ್ಲಿಕ್ಕಿದೆ. ಇದು ಅಸಂಘಟಿತ ವಲಯದವರಿಗೆ ಮಾತ್ರ. ಅಂದ್ರೆ PF ESI ಸೌಲಭ್ಯ, ಆದಾಯ ತೆರಿಗೆ ಪಾವತಿದಾರರು ನೀವು ಆಗಿರಬಾರ್ದು, ಅಂಥವರಿಗೆ ಮಾತ್ರ ಸೇರ್ಕೊಳ್ಬಹುದು. ಇದರ ಯೋಜನೆಯ ಲಾಭವನ್ನು ಕೂಡ ನೀವು ಪಡಿಬಹುದು. ಹಾಗಾಗಿ ದಯವಿಟ್ಟು ಭಾರತ ಸರ್ಕಾರದ ಸಾಮಾಜಿಕ ಭದ್ರತೆ ಯೋಜನೆಗಳ ಲಾಭವನ್ನ ಪಡ್ಕೊಳ್ಳಿ. ಜೊತೆಗೆ ಇನ್ನಷ್ಟು ನೀವು ಏನಾದರೂ ಸ್ವಂತ ಉದ್ದಿಮೆ ಮಾಡೋದಿದ್ರೆ ಅದಕ್ಕೆ ಪೂರಕವಾಗಿ ಅನೇಕ ತರಬೇತಿಗಳು ಇಂಥ ಸಂಸ್ಥೆಗಳ ಮೂಲಕ ಸಿಗ್ತದೆ. ಸಂಜೀವಿನಿ ಒಕ್ಕೂಟದಿಂದ ಸಿಗ್ತದೆ. ಅದಲ್ಲದೆ ಬ್ಯಾಂಕಿನ ಕಡೆಯಿಂದ ರೂಟ್ ಸೆಟ್ ಸಂಸ್ಥೆ ಅಂತ ಇದೆ, ಅಲ್ಲಿ ಅನೇಕ ಕೋರ್ಸ್ಗಳು ಉಚಿತವಾಗಿ ಸಿಗ್ತಾ ಇದೆ. ಜೊತೆಗೆ ಅದರಲ್ಲಿ ಏನು ಲಾಭ ಕೇಳಿದ್ರೆ ಸ್ವಂತ ಉದ್ಯಮಿಗೆ ಪೂರಕವಾಗಿರುವಂತ ಅನೇಕ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯದ ಲಾಭವನ್ನ ಪಡಿಬಹುದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಿಮ್ಮ MBK LCRP ತಿಳಿಸಿದ್ರೆ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಿಮಗೆ ಬೇಕಾದಂತ ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಹಾಗಾಗಿ ಇದರ ಸದುಪಯೋಗವನ್ನ ಪಡ್ಕೊಳ್ಳಿ. ಮತ್ತೆ ಬ್ಯಾಂಕಿನಲ್ಲಿ ಸಿಗುವಂತ ನಿಮ್ಮ ATM ಕಾರ್ಡ್, ರುಪೇ ಕಾರ್ಡ್ನ ಸೌಲಭ್ಯವನ್ನ ಕೂಡ ಪಡ್ಕೊಳ್ಳಿ. ರುಪೇ ಕಾರ್ಡ್ 90 ದಿನಕ್ಕೆ ಒಮ್ಮೆ ಆದ್ರೂ ಬಳಕೆ ಆಗ್ತಾ ಇದ್ರೆ ಅದರಲ್ಲಿ ಕೂಡ ಅಪಘಾತ ವಿಮೆ ಕವರ್ ಆಗ್ತದೆ. ಇದರ ಲಾಭವನ್ನು ಕೂಡ ನೀವು ಪಡೀಲಿಕ್ಕೆ ಅರ್ಹರಾಗಿರ್ತೀರಿ. ನೀವು ಏನು ATM ಕಾರ್ಡ್ ಯೂಸ್ ಮಾಡ್ತೀರಿ ಅದರಲ್ಲಿ ರುಪೇ ಎಂದು ಬರೆದಿರುವ ಕಾರ್ಡ್ ಇದೆ, ನಮ್ಮ ಸ್ವದೇಶಿ ನಿರ್ಮಿತ ಕಾರ್ಡ್. ಅದು ನಮ್ಮ ದೇಶದ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಕಾರ್ಡನ್ನು ತಯಾರಿಸಿರ್ತಾರೆ. ಇದನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 2 ಲಕ್ಷ ರೂಪಾಯಿ ಅಪಘಾತ ವಿಮೆ ಆ ಕಾರ್ಡ್ ಬಳಕೆದಾರನಿಗೆ ಸಿಗ್ತದೆ. 90 ದಿನಕ್ಕೆ ಒಮ್ಮೆ ಆದ್ರೂ ಬಳಕೆ ಮಾಡ್ತಾ ಇದ್ರೆ ಈ ವಿಮಾ ವ್ಯಾಪ್ತಿಗೆ ನೀವು ಕೂಡ ಬರ್ತೀರಿ. ಹಾಗಾಗಿ ದಯವಿಟ್ಟು ಇದರ ಸದುಪಯೋಗವನ್ನ ಪಡ್ಕೊಳ್ಳಿ. ನಿಮ್ಮ ಸಮೀಪದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಇದರ ಬಗ್ಗೆ ಮಾಹಿತಿ ಕೇಳಿದ್ರೆ ಮಾಹಿತಿಯನ್ನ ಕೊಡ್ತಾರೆ. ಇದರ ಲಾಭವನ್ನು ಕೂಡ ಪಡೀಲಿಕ್ಕೆ ನೀವು ಅರ್ಹರಾಗಿರ್ತೀರಿ. ಮತ್ತೆ ನಿಮ್ಮ ಪಿನ್ ನಂಬರ್ನ ಬಗ್ಗೆ ಜಾಗೃತರಾಗಿರಿ. ಎಲ್ಲಿ ಕೂಡ ಪಿನ್ ನಂಬರ್ ಅನ್ನ ಶೇರ್ ಮಾಡಬೇಡಿ. ಮತ್ತೆ ಬ್ಯಾಂಕಿನ ಅಧಿಕಾರಿಗಳು ಅಂತ ಕರೆಗಳನ್ನ ಮಾಡಿ ನಿಮ್ಮ ಕಾರ್ಡ್ ಬ್ಲಾಕ್ ಮಾಡ್ತೇವೆ, ಲಾಟ್ರಿ ವಿನ್ ಆಗಿದ್ದೀರಿ ಇಂಥ ಕರೆಗಳು ಬರ್ತದೆ. ಇದರ ಬಗ್ಗೆ ಕೂಡ ಜಾಗೃತರಾಗಿರಿ. ದಯವಿಟ್ಟು ನಿಮ್ಮ ಮಾಹಿತಿಗಳನ್ನ ಫೋನ್ನಲ್ಲಿ ಹಂಚ್ಕೊಳ್ಬೇಡಿ, ಸರಿ ಅಲ್ವಾ? ಹಾಗಾಗಿ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ನೀಡಿದಂತಹ ಲತೀಶ್ ಸರ್ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದಿನ ಈ ಒಂದು ಮಾಸಿಕ ಸಂತೆಯ ಮಾರಾಟ ಮೇಳ ಏನು ಇದೆ ಅದರಂದು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಉಳ್ಳಾಲ ಮತ್ತು ಮಂಗಳೂರು ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಅವರು ಮೊದಲು ಖರೀದಿ ಮಾಡುವ ಮೂಲಕ ಈ ಒಂದು ಆರಂಭಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಸರ್. ಪಡೆದುಕೊಳ್ಳಲಿದೆ. ದಯವಿಟ್ಟು ತಾವುಗಳೆಲ್ಲರೂ ಸಹಕರಿಸಿ ಮತ್ತು ನಮ್ಮ ಸಂಘದವರೇ ಆದಂಥ ನಮ್ಮ ಅಕ್ಕ ತಂಗಿಯರು ಮಾಡಿದಂಥ ಒಂದು ತಯಾರಿಸಿದಂಥ ಉಪಕರಣಗಳನ್ನ ಮತ್ತೆ ನಾವು ಖರೀದಿ ಮಾಡಿಕೊಂಡು ಮನೆಗೆ ತಗೊಂಡೋಗಿ ಅದನ್ನು ಬಳಸೋಣ ಅಂತ ಹೇಳ್ತಾ, ಬರೀ ಬಳಸೋದಲ್ಲದೆ ಪದೇ ಪದೇ ಬಳಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ನಾವು ನಿಮ್ಮೆಲ್ಲರಿಗೂ ಒಂದು ಕರೆ ನೀಡ್ತಾ, ದಯವಿಟ್ಟು ಇದಕ್ಕೆಲ್ಲ ಸಹಕರಿಸಿ ಮತ್ತು ಸಹಕರಿಸ್ತಾನೆ ಇರಿ ಅಂತ ಹೇಳ್ಕೊಂಡು ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ.